ಆದಿಯೋಳು ನಿನ್ನ ಪಾದ ಪೂಜಿಸಿದ ಧರ್ಮರಾಯ, ಆದಿಯೋಳು ನಿನ್ನ ಪಾದ ಪೂಜಿಸಿದ ಧರ್ಮರಾಯ, ಸಾಧಿಸಿದ ರಾಜ್ಯವ ಗಣನಾಥ, ಸಾಧಿಸಿದ ರಾಜ್ಯವ ಗಣನಾಥ, ಸಾಧಿಸಿದ ರಾಜ್ಯ ಗಣನಾಥ. ಆ ದೇವ ವಂದಿಪೆ ನಿನಗೆ ಗಣನಾಥ, ಮೊದಲೊಂದಿಪೆ ನಿನಗೆ ಗಣನಾಥ. ಆ ದೇವ ವಂದಿಪೆ ನಿನಗೆ ಗಣನಾಥ. ಹಿಂದೆ ರಾವಣನು ಮದದಿಂದ ನಿನ್ನ ಪೂಜಿಸದೆ, ಹಿಂದೆ ರಾವಣನು ಮದದಿಂದ ನಿನ್ನ ಪೂಜಿಸದೆ, ಸಂದಾನೂರಣದಲ್ಲಿ ಗಣನಾಥ, ಸಂದಾನೂರಣದಲ್ಲಿ ಗಣನಾಥ. ದೇವ ವಂದಿಪೆ ನಿನಗೆ ಗಣನಾಥ, ಮೊದಲೊಂದಿಪೆ ನಿನಗೆ ಗಣನಾಥ. ಆ ದೇವ ವಂದಿಪೆ ನಿನಗೆ ಗಣನಾಥ. ಕಾರ್ಯಕ್ರಮದ ಎರಡನೇ ಕಾರ್ಯಕ್ರಮ ಸ್ವಾಗತ ಭಾಷಣ ಸಂಘದ ಸ್ವಾಗತ ಮಾಡುವುದು. ಅಂಚನೆ ಸಭೆತ ಸಂಘದ ಉಪಾಧ್ಯಕ್ಷರಾಯನ ಶ್ರೀಮತಿ ಹರಿನಾಕ್ಷ್ ಟೀಚರ್ ಆರೆಗ್ಲ ಸಭೆಗೆ ಸಂಘದ ಪರವಾದ ಸ್ವಾಗತ ಮಾಡುವುದು. ಅಂಚನೆ ಸಂಘದ ಕೋಶಾಧಿಕಾರಿಯನ ಶ್ರೀ ಪ್ರಕಾಶ್ ಕಿಲ್ಕೂರ್ ಮೇರೆಗ್ಲ ಸಂಘದ ಪರವಾದ ಸ್ವಾಗತ ಮಾಡುವುದು. ಅಂಚನೆ ಶ್ರೀಮತಿ ಸುಲೋಚಿ ಟೀಚರ್ ಮಹಿಳಾ ಘಟಕದ ಅಧ್ಯಕ್ಷರು ಆರೆಗ್ಲ ಸಭೆಗೆ ಸಂಘದ ಪರವಾದ ಸ್ವಾಗತ ಮಾಡುವುದು. ಅಂಜನೆ ಸಂಘದ ದಳಪತಿಯನ ಪ್ರವೀಣ್ ಕೊಲ್ಯ ಬೇರೆಗಳ ಸಂಘದ ಪರವಾದ ಸಭೆಗೆ ಸ್ವಾಗತ ಮಾಡುವುದು. ಅಂಜನೆ ಬೈದಿನ ಮಾಧ್ಯಮ ಮಿತ್ರಗಳ ಸಭೆಗೆ ಸ್ವಾಗತ ಮತ್ತೊಂದು ಇನ್ನು ಶಾಶ್ವತ ಸಮಿತಿಯ ಸದಸ್ಯರುಗಳ ಸ್ವಾಗತ ಕೊರೋದು ಪಿರೋರ ಮಾತೆರಿಗೆ ಬತ್ತಿನಂಚಿನ ಮಾತೆರೆಗಳ ಸಮಿತಿ ಸಂಘದ ಮಾತ ಬಂಧುಗಳಿಗೆ ಸ್ವಾಗತ ಕೊರೋದಿಲ್ಲ. ಅದಕ್ಕೂ ಆಂಡ ಈ ಕಟ್ಟಡದ ಈ ರೀಓಪನ್ ಆದ ರೂವಾರಿಯನ್ನ ನಮ್ಮ ಕಟ್ಟಡದ ಮಾಜಿ ಕಟ್ಟಡದ ಅಧ್ಯಕ್ಷರಾದ ಅನಿಲ್ ರಾಜುಗಳು ಆರು ಪ್ರತಿಯೊಂದು ಕಾರ್ಯಕ್ರಮಗಳ ನಮಗೆ ಒಂದು ಧನ ಸಹಾಯ ಕೊಟ್ಟು ಅದನ್ನು ಆರು ಮಾತ್ರ ಅದನ್ನ ಧರ್ಮ ಕಮಿಟಿ ಧರ್ಮ ಪತ್ನಿಲ ನಮ್ಮ ಮಹಿಳಾ ಮಂಡಳಿಗೆ ಬಹಳ ಸಹಕಾರ ಕೊಡ್ತಾರೆ. ಅದನ್ನ ಉಪಸ್ಥಿತಿಲ್ಲ ಈ ಸಂಘ ಗೌರವಿಸಲು ನನ್ನ ಮೂರನೇ ಕಾರ್ಯಕ್ರಮ ಶ್ರದ್ಧಾಂಜಲಿ. 2024 ಮಾರ್ಚ್ ತಿಂಗಳಿಗೆ ಅಂತ್ಯವಾಗುವ ಒಂದು ವರ್ಷದಲ್ಲಿ ನಮ್ಮ ಸಂಘವು ನಡೆಸಿದ ವಿವಿಧ ಚಟುವಟಿಕೆಗಳ ವರದಿ ಹಾಗೂ ಲೆಕ್ಕ ಪರಿಶೋಧಕರಿಂದ ಪರಿಶೋಧಿಸಲ್ಪಟ್ಟ ಆಯವ್ಯಯ ಮತ್ತು ಸಂಘಕ್ಕೆ ಸಂಬಂಧಿಸಿದ ಆಸ್ತಿ ಸ್ವತ್ತುಗಳ ವಿವರಗಳನ್ನು ನಮ್ಮ ಸಮಾಜದ ಬಂಧುಗಳ ಸಮ್ಮುಖದಲ್ಲಿ ಇಡಲು ಕಾರ್ಯಕಾರಿ ಸಮಿತಿ ಬಹಳ ಸಂತೋಷ ಪಡುತ್ತದೆ. 59ನೇ ವಾರ್ಷಿಕ ಮಾಸವೇ ವರದಿ ದಿನಾಂಕ 17/12/2023 ರವಿವಾರ ಮಧ್ಯಾಹ್ನ ಪೂರ್ವಾಹ್ನ 11ಕ್ಕೆ ಸರಿಯಾಗಿ ಕುಲಾಲ ಸಂಘ ರಿಜಿಸ್ಟರ್ಡ್ ಕೊಲ್ಯ ಇದರ ಸಮಾಜದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯು ಕುಲಾಲ ಸಮುದಾಯ ಭವನದಲ್ಲಿ ಸಂಘದ ಅಧ್ಯಕ್ಷರಾದ ಶ್ರೀ ಬಿ ಭಾಸ್ಕರ್ ಗುತ್ತಾರ್ ಇವರ ಘನಾಧ್ಯಕ್ಷತೆಯಲ್ಲಿ ಜರುಗಿತು. ವೇದಿಕೆಯಲ್ಲಿ ಸಂಘದ ಅಧ್ಯಕ್ಷರಾದ ಶ್ರೀ ಬಿ ಭಾಸ್ಕರ್ ಗುತ್ತಾರ್, ಉಪಾಧ್ಯಕ್ಷರಾದ ಶ್ರೀಮತಿ ಹರಿನಾಕ್ಷ್ ಟೀಚರ್, ಪ್ರಧಾನ ಕಾರ್ಯದರ್ಶಿಯಾದ ಶ್ರೀ ರಂಜಿತ್ ಉಚ್ಚಿಲ್, ಕೋಶಾಧಿಕಾರಿಯಾದ ಶ್ರೀ ಪ್ರಕಾಶ್ ಕಿಲ್ಕೂರ್, ಮಹಿಳಾ ಘಟಕದ ಅಧ್ಯಕ್ಷರಾದ ಶ್ರೀಮತಿ ಸುಲೋಚಿ ಟೀಚರ್ ಉಪಸ್ಥಿತರಿದ್ದರು. ಸ್ವಾಗತ. ಸಂಘದ ಪ್ರಧಾನ ಕಾರ್ಯದರ್ಶಿ ರಂಜಿತ್ ಉಚ್ಚಿಲ್ ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಎಲ್ಲ ಪದಾಧಿಕಾರಿಗಳನ್ನು, ಎಲ್ಲ ಕಾರ್ಯಕಾರಿ ಸಮಿತಿಯ ಸದಸ್ಯರನ್ನು ಹಾಗೂ ಉಪಸ್ಥಿತರಿದ್ದ ಶಾಸಕ ಸಮಿತಿಯ ಸದಸ್ಯರನ್ನು ಮತ್ತು ಸೇವಾದಳದ ಸದಸ್ಯರನ್ನು ಹಾಗೂ ಮಹಿಳಾ ಮಂಡಳಿ ಸದಸ್ಯರನ್ನು ಹಾಗೂ ಸಮಾಜದ ಪ್ರೀತಿಯ ಬಂಧುಗಳನ್ನು ಸಭೆಗೆ ಸ್ವಾಗತಿಸಿದರು. ಪ್ರಾರ್ಥನೆ. ಕುಮಾರಿ ಸ್ವಸ್ತಿಕಾ ಮತ್ತು ಕುಮಾರಿ ಮೇಘಶ್ರೀ ಇವರು ದೇವರ ಪ್ರಾರ್ಥನೆಯನ್ನು ಮಾಡಿದರು. ಶ್ರದ್ಧಾಂಜಲಿ. ವರದಿ ವರ್ಷದಲ್ಲಿ ದೈವಾಧೀನರಾದ ಸಮಾಜದ ಹಾಗೂ ಸಂಘದ ಸದಸ್ಯರು
ಸಂಘಕ್ಕೆ ನೀಡಿದ ಸೇವೆಯನ್ನು ಸ್ಮರಿಸಿ ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲೆಂದು ದೇವರಲ್ಲಿ ಪ್ರಾರ್ಥಿಸಲಾಯಿತು. ವಾರ್ಷಿಕ ವರದಿ. ಕಾರ್ಯದರ್ಶಿಯವರು 2022-23 ಸಾಲಿನ 1 ವರ್ಷದ ಅವಧಿಯ ವರದಿಯನ್ನು ಮಹಾಸಭೆಯಲ್ಲಿ ವಾಚಿಸಿದರು. ಮಹಾಸಭೆಯಲ್ಲಿ ವರದಿಯನ್ನು ಪರಿಶೀಲಿಸಿದ ಸದಸ್ಯರು ವರದಿ ಪರಿಶೀಲಿಸಿ ಸರ್ವಾನುಮತದಿಂದ ಮಂಜೂರು ಮಾಡಲಾಯಿತು. ವಾರ್ಷಿಕ ಲೆಕ್ಕಪತ್ರ ಮಂಡನೆ. ಕೋಶಾಧಿಕಾರಿಯಾದ ಶ್ರೀ ಪ್ರಕಾಶ್ ಬಿಳ್ಕೂರ್ ಇವರು 2021-22ನೇ ಸಾಲಿನ 1 ವರ್ಷದ ಅವಧಿಯ ಲೆಕ್ಕ ಪರಿಶೋಧಕರಿಂದ ಪರಿಶೋಧಿಸಲ್ಪಟ್ಟ ಲೆಕ್ಕಪತ್ರವನ್ನು ಮಹಾಸಭೆಯಲ್ಲಿ ಮಂಡಿಸಿದರು. ಸದಸ್ಯರು ಕೇಳಿದ ಪ್ರಶ್ನೆಗೆ ಸಮಂಜಸ ಉತ್ತರ ನೀಡಿದಂತೆ ಮಹಾಸಭೆಯಲ್ಲಿ ಸರ್ವಾನುಮತದಿಂದ ಮಂಜೂರು ಮಾಡಲಾಯಿತು. ಕುಲಾಲ ಸ್ವಸಹಾಯ ಸಂಘ. ಕುಲಾಲ ಮಹಿಳಾ ಘಟಕದಲ್ಲಿ 4 ಸ್ವಸಹಾಯ ತಂಡವಿದ್ದು 65 ಸದಸ್ಯರಿದ್ದಾರೆ. ಇನ್ನೂ ಹೆಚ್ಚಿನ ಮಹಿಳೆಯರು ನಮ್ಮ ತಂಡದಲ್ಲಿ ಸೇರಬೇಕೆಂದು ಹಾಗೂ ಮಹಿಳಾ ಘಟಕದಲ್ಲಿ ಇನ್ನೂ ಒಳ್ಳೆಯ ಕಾರ್ಯಕ್ರಮವನ್ನು ನೀಡಲು ತಮ್ಮೆಲ್ಲರೂ ಸಹಕರಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಠರಾವು. ಮಹಾಸಭೆಗೆ ಯಾವುದೇ ಠರಾವು ಬಂದಿರುವುದಿಲ್ಲ. ಲೆಕ್ಕ ಪರಿಶೋಧಕರನ್ನು ನೇಮಿಸುವುದು. ಲೆಕ್ಕ ಪರಿಶೋಧಕರನ್ನು 2 ವರ್ಷಗಳಿಗೊಮ್ಮೆ ಬದಲಾಯಿಸುವುದರಿಂದ ಇಂದಿನ ವರ್ಷ ಅಂದರೆ 2022-23 ಸಾಲಿನ ಲೆಕ್ಕ ಪರಿಶೋಧಕರನ್ನು ಈ ವರ್ಷವೂ ಮುಂದುವರಿಸುವುದೆಂದು ಮಹಾಸಭೆಯಲ್ಲಿ ಸರ್ವಾನುಮತದಿಂದ ಮಂಜೂರು ಮಾಡಲಾಯಿತು. ಲೆಕ್ಕ ಪರಿಶೋಧಕರು ಚೈತ್ರ ಯು ನಾಯಕ್ ಬಿಕಾಂ FCA. ಅಭಿನಂದನೆ ಹಾಗೂ ಸಾಧಕರಿಗೆ ಸನ್ಮಾನ. ಶ್ರೀ ಯಜ್ಞೇಶ್ ಬರ್ಕೆ ಪೆನ್ ಸಂಸ್ಥೆಗೆ ಈ ಬಾರಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿದ್ದು, ಈ ಸಂಸ್ಥೆಗೆ ಸ್ಥಾಪಕರಾದ ಶ್ರೀಯುತ ಯಜ್ಞೇಶ್ ಬರ್ಕೆ ಅವರನ್ನು ಸಂಘದ ಮಹಾಸಭೆಯಲ್ಲಿ ಸನ್ಮಾನಿಸಲಾಯಿತು. ಶ್ರೀ BK ಶ್ರೀನಿವಾಸಾಚಾರ್ಯ ಸಾಮಾಜಿಕ ಕ್ಷೇತ್ರದಲ್ಲಿ ಸಾಧನೆಗೈದ ಇವರಿಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿದ್ದು, ಇವರನ್ನು ಸಂಘದ ವಾರ್ಷಿಕ ಮಹಾಸಭೆಯಲ್ಲಿ ಸನ್ಮಾನಿಸಲಾಯಿತು. 3. ಶ್ರೀ ಸುಕುಮಾರ್ ಬಂಟ್ವಾಲ್ ಕರ್ನಾಟಕ ರಾಜ್ಯ ಕುಲಾಲ ಕುಂಬಾರರ ಯುವ ವೇದಿಕೆ ಮತ್ತು ಮಹಿಳಾ ಸಂಘಟನೆಗಳ ಒಕ್ಕೂಟ ರಿಜಿಸ್ಟರ್ಡ್. ಇದರ ಸಂಸ್ಥೆಗೆ ಸಮಾಜಮುಖಿ ಕೆಲಸಗಳಿಗಾಗಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿದ್ದು, ಶ್ರೀಯುತ ಸುಕುಮಾರ್ ಬಂಟ್ವಾಲ್ ಇವರನ್ನು ಸಂಘದ ವಾರ್ಷಿಕ ಮಹಾಸಭೆಯಲ್ಲಿ ಸನ್ಮಾನಿಸಲಾಯಿತು. ಸನ್ಮಾನ ಸ್ವೀಕಾರ ಮಾಡಿದ ಎಲ್ಲ ಸಾಧಕರು ಸಂಘಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಿದರು. ವಿದ್ಯಾ ಪ್ರೋತ್ಸಾಹ ಕೊಡುಗೆ ವಿತರಣೆ. ವಿದ್ಯಾದಾನಿಗಳು ನೀಡಿದ ವಿದ್ಯಾ ಪ್ರೋತ್ಸಾಹ ಕೊಡುಗೆಯನ್ನು ಈ ಕೆಳಗಿನ ಅರ್ಹ ವಿದ್ಯಾರ್ಥಿಗಳಿಗೆ ಮಹಾಸಭೆಯಲ್ಲಿ ವಿತರಿಸಲಾಯಿತು. ವರದಿ ವರ್ಷದಲ್ಲಿ ಸಂಘಕ್ಕೆ ವಿದ್ಯಾ ಪ್ರೋತ್ಸಾಹ ಕೊಡುಗೆಗಾಗಿ ಧನ ಸಹಾಯ ನೀಡಿದ ವಿದ್ಯಾಭಿಮಾನಿಗಳಿಗೆ ಕೃತಜ್ಞತೆ ಸಲ್ಲಿಸಲಾಯಿತು. ವಿದ್ಯಾ ಪ್ರೋತ್ಸಾಹ ಕೊಡುಗೆಯನ್ನು ಸ್ವೀಕರಿಸಿ ಮಾತನಾಡಿದ ಕುಮಾರಿ ಲಿಖಿತಾ, ಮುಂದಿನ ದಿನಗಳಲ್ಲಿ ಸಂಘದಿಂದ ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಣೆಯನ್ನು ಮುಂದುವರಿಸಲು ವಿನಂತಿಸಿದರು. ವರದಿ ವರ್ಷದಲ್ಲಿ ವಿದ್ಯಾ ಪ್ರೋತ್ಸಾಹಕರನ್ನು ನೀಡಿದವರು ದಿವಂಗತ ನಾರಾಯಣ ಟಿ ಬಂಗೇರ ಸ್ಮರಣಾರ್ಥ ಶ್ರೀಮತಿ ಪ್ರೇಮ ಎನ್ ಬಂಗೇರ ಸೋಮೇಶ್ವರ. 2000. ಅನಿಲ್ ದಾಸ್ ನಂಬಿಕರೋಡು 2000. ಶ್ರೀ ವೆಂಕಪ್ಪ ಎನ್ ಬಂಜನ್ ಶ್ರೀ ಕೃಷ್ಣಕುಟೀರ ಕುಂಪಲ ದಿವಂಗತ ಸೇಸಮ್ಮ ಕೆ ಬಂಜನ್ ಇವರ ಸ್ಮರಣಾರ್ಥ 1500. ಶ್ರೀಮತಿ ಹರಿನಾಕ್ಷ್ ಟೀಚರ್ ದಿವಂಗತ ಎಂ ವಿಶ್ವನಾಥರ ಸ್ಮರಣಾರ್ಥ 1000. ದಿವಂಗತ ಶ್ರೀ ಬಿ ಸುರೇಶ್ ಕುಲಾಲ್ ಇವರ ಸ್ಮರಣಾರ್ಥ ಶ್ರೀ ಬಿ ಅರುಣ್ ಕುಮಾರ್ ಅರುಣ್ ಪ್ರಿಂಟರ್ಸ್ ಪಟ್ನಗರ ತಗೊಂಡು 1000. ಗೋಪಾಲ್ ಕುತ್ತಾರ್ ಸರ್ವೇಯರ್ ರಾಜರಾಜೇಶ್ವರಿ ದೇವಸ್ಥಾನದ ಬಳಿ ಕುತ್ತಾರ್ 300 1000. ವಿಜಯ್ ಟೀಚರ್ ದಿವಂಗತ ಗೋಪಾಲರವರ ಸ್ಮರಣಾರ್ಥ 1000. ದಿವಂಗತ ಲೋಕೇಶ್ ರವರ ಸ್ಮರಣಾರ್ಥ ಶ್ರೀಮತಿ ವಸಂತಿ ಲೋಕೇಶ್ ಕೊಲ್ಯ 1000. ಲೋಲಾಕ್ಷಿ ನಾಗೇಶ್ ಕುಂಪಲ 1000. ದಿವಂಗತ ತುಕ್ರಮೂಲ್ಯ ಪಿಲಿಕೂರು ಇವರ ಸ್ಮರಣಾರ್ಥ ಶ್ರೀ ಪ್ರಕಾಶ್ ಪಿಲಿಕೂರು ಮಧುವನ 500. ಶ್ರೀಮತಿ ರಾಜೀವಿ ಕೆಂಪುಮಣ್ಣು 500. CH ಕೃಷ್ಣಪ್ಪ ಸೇಗೊಳಿ 500. ಜಯಶ್ರೀ ಪ್ರಭುದಾಸ್ ಕೊಲ್ಲಿ 500. ಪ್ರಭಾವತಿ ಬಂಗೇರ ಹೆಬ್ಬೆಲಚ್ಚಿ ಹರೆಕಳ 500. ಟಿ ಶಶಾಂಕ್ ಕುತ್ತಾರ್ ಸಣ್ಣ ಬಿ ಭಾಸ್ಕರ್ ಕುತ್ತಾರ್ ಶ್ವೇತನಿಲ ಸಂತೋಷ್ ನಗರ ಕುತ್ತಾರ್ 300 500. ಡಿ ಜಯರಾಮ ತಚ್ಚನಿ ಇವರ ಸ್ಮರಣಾರ್ಥ ಶ್ರೀಮತಿ ಸರಿತಾ ಜಯರಾಮ ತಚ್ಚನಿ. ದಿವಂಗತ ಶಂಕರಿ ಕೈರಂಗಳ ಇವರ ಸ್ಮರಣಾರ್ಥ ಐತಪ್ಪ ಮೌಲ್ಯ BSNL ಕುತ್ತಾರ್. ಅವರಟ್ಟು ಫಿಕ್ಸೆಡ್ ಡೆಪಾಸಿಟ್. ಅಧ್ಯಕ್ಷರ ಭಾಷಣ ಸಂಘದ ಪದಾಧಿಕಾರಿಗಳು ಹಾಗೂ ಕಮಿಟಿ ಸದಸ್ಯರು 2 ವರ್ಷದ ಸತತವಾಗಿ ಸಂಘದ ಕಾರ್ಯಚಟುವಟಿಕೆಗಳಲ್ಲಿ ಭಾಗವಹಿಸಿ ಸಂಘದ ಅಭಿವೃದ್ಧಿಗೆ ಸಹಕರಿಸಿದ್ದಕ್ಕಾಗಿ ಅಭಿನಂದಿಸಿದರು. ಹಾಗೂ ಶಾಶ್ವತ ಸಮಿತಿ ಸದಸ್ಯರನ್ನು ಹಾಗೂ ಮಹಾಸಭೆಯಲ್ಲಿ ಭಾಗವಹಿಸಿದ ಎಲ್ಲ ಸಮಾಜದ ಸದಸ್ಯರನ್ನು ಅಭಿನಂದಿಸುತ್ತಾ ಇನ್ನು ಮುಂದೆಯೂ ಕೂಡ
ಕೂಡ ಸಮಾಜದ ಅಭಿವೃದ್ಧಿಗೆ ಸಹಕರಿಸಬೇಕೆಂಬ ವಿನಂತಿಯನ್ನು ಮಾಡಿದರು. ಧನ್ಯವಾದ ಸಮರ್ಪಣೆ ಸಂಘದ ಪ್ರಧಾನ ಕಾರ್ಯದರ್ಶಿ ಶ್ರೀ ರಂಜಿತ್ ಉಚ್ಚಿಲ್ ಇವರು ಸಹಕರಿಸಿ ಎಲ್ಲ ಕೃತಜ್ಞತೆ ಸಲ್ಲಿಸಿದೊಂದಿಗೆ ಮಹಾಸಭೆಯ ಸದಸ್ಯರಿಗೆ ಹಾಗೂ ಸೇವಾದಳದ ಸದಸ್ಯರಿಗೆ, ಮಾಧ್ಯಮ ಮಿತ್ರರಿಗೆ ಹಾಗೂ ಮಹಿಳಾ ಘಟಕದ ಸದಸ್ಯರಿಗೆ ಧನ್ಯವಾದ ಸಮರ್ಪಿಸಿದರು. ರಾಷ್ಟ್ರಗೀತೆಯ ಮೂಲಕ ಸಭೆಯನ್ನು ಮುಕ್ತಾಯಗೊಳಿಸಲಾಯಿತು. ನೂತನ ಕಾರ್ಯಕಾರಿ ಸಮಿತಿ ಆಯ್ಕೆ 2023-25 ಸಾಲಿನ 2 ವರ್ಷದ ಅವಧಿಗೆ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಲು 25 ಮಂದಿ ಅವಶ್ಯಕತೆ ಇದ್ದು 28 ಮಂದಿ ನಾಮಪತ್ರ ಸಲ್ಲಿಸಿದ್ದರು. ಇದರಲ್ಲಿ ಸಂಘದ ಸರ್ವತೋಮುಖ ಅಭಿವೃದ್ಧಿ ಹಾಗೂ ಐಕ್ಯಮತ್ಯದ ಉದ್ದೇಶವನ್ನು ಇಟ್ಟುಕೊಂಡು 3 ಮಂದಿ ಉಮೇದುವಾರಿಕೆಯಿಂದ ಹಿಂದೆ ಸರಿದು ತಮ್ಮ ನಾಮಪತ್ರವನ್ನು ಹಿಂದೆಗೆದುಕೊಂಡಿರುತ್ತಾರೆ. ಎಲ್ಲ ನಾಮಪತ್ರವನ್ನು ಚುನಾವಣಾಧಿಕಾರಿಯಾಗಿ ನೇಮಕವಾದ ಶ್ರೀ ವಿಶ್ವನಾಥ್ ಬೈಲಮೂಲೆ ಪರಿಶೀಲಿಸಿ ಸಂಘದ ವ್ಯಾಪ್ತಿಗೆ ಬರುವ 14 ಗ್ರಾಮಗಳಿಗೆ ಪ್ರತಿನಿಧಿಗಳನ್ನು ಅವಿರೋಧವಾಗಿ ನೇಮಿಸಿದರು. 2023-25 ಸಾಲಿನ ನೂತನ ಆಡಳಿತ ಮಂಡಳಿ ಆಯ್ಕೆ ಪ್ರಕ್ರಿಯೆ ಜರುಗಿತು. ಅಧ್ಯಕ್ಷರಾಗಿ ಶ್ರೀ ಬಿ ಭಾಸ್ಕರ್ ಪುತ್ತರ್, ಉಪಾಧ್ಯಕ್ಷರಾಗಿ ಶ್ರೀಮತಿ ಅರಿನಾಕ್ಷಿ ಕೊಲ್ಯ, ಪ್ರಧಾನ ಕಾರ್ಯದರ್ಶಿಯಾಗಿ ಶ್ರೀ ರಂಜಿತ್ ಜಿ ಉಚ್ಚಿಲ್, ಕೋಶಾಧಿಕಾರಿಯಾಗಿ ಶ್ರೀ ಪ್ರಕಾಶ್ ಬಿಳಿಕೂರ್, ಜೊತೆ ಕಾರ್ಯದರ್ಶಿಯಾಗಿ ಶ್ರೀ ಜಯಂತ್ ಸಂಕೋಳಿಗೆ ಮತ್ತು ಶ್ರೀ ತಾರಾಕ್ಷ ಸಂಕೋಳಿಗೆ, ಆಂತರಿಕ ಲೆಕ್ಕ ಪರಿಶೋಧಕರಾಗಿ ಶ್ರೀ ಗಣೇಶ್ ಕಾಪಿಕಾಡ್, ಸೇವಾದಳೋಪಾಧ್ಯಾಯಾಗಿ ಪ್ರವೀಣ್ ಕೊಲ್ಯ ಆಯ್ಕೆಯಾದರು. ಸದಸ್ಯರುಗಳಾದ ಶ್ರೀ ಅನಿಲ್ ದಾಸ್ ಅಂಬಿಕರೋಡ್, ಶ್ರೀ ನಾರಾಯಣ ದೇವಪುರ, ಶ್ರೀ ಪ್ರಕಾಶ್ ಬಚ್ಚನಿ, ಶ್ರೀ ಸಂಜೀವ ಸೋಮೇಶ್ವರ್, ಶ್ರೀಮತಿ ರಾಜೀವಿ ಕೆಂಪಮಣ್ಣು, ಶ್ರೀ ವೆಂಕಪ್ಪ ಮೂಲೆ ಕನೇರ್ತೋಟ, ಶ್ರೀ ರಘುಪತಿ ಕುತ್ತಾರ್, ಶ್ರೀ ಸತೀಶ್ ಮಂಜನಾಡಿ, ಶ್ರೀ ಪ್ರವೀಣ್ ಕೊಲ್ಯ, ಶ್ರೀಮತಿ ಜಯಶ್ರೀ ಪ್ರಫುಲ್ಲದಾಸ್, ಶ್ರೀ ಚೇತನ್ ಮಾಡೂರು, ಶ್ರೀ ಕಿಶೋರ್ ಪುತ್ತಾರ್, ಶ್ರೀ ಮೋಹನ್ದಾಸ್ ಬಿಳಿಕೂರ್, ಶ್ರೀ ಉದಯ್ ಬಾಕಿಮಾರ್, ಶ್ರೀಮತಿ ಪ್ರಭಾವತಿ ಹರೆಕಳ, ಶ್ರೀ ರಾಮಚಂದ್ರ ಕನೇರ್ತೋಟ, ಶ್ರೀಮತಿ ಸುಲೋಚಿ ಟೀಚರ್, ಶ್ರೀ ಲೋಹಿತ್ ಎನ್ ಇವರು ನೂತನ ಕಾರ್ಯಕಾರಿ ನಿರ್ವಾಹಕ ಮಂಡಳಿಗೆ ಆಯ್ಕೆಯಾಗಿರುತ್ತಾರೆ. ವರದಿ ವರ್ಷದಲ್ಲಿ ಸಂಘದ ಚಟುವಟಿಕೆಗಳು ಸಭೆಗಳು ವರದಿ ವರ್ಷದಲ್ಲಿ 11 ಕಾರ್ಯಕಾರಿ ಸಮಿತಿ ಸಭೆ ಹಾಗೂ 1 ವಿಶೇಷ ಸಭೆಗಳನ್ನು ನಡೆಸಿ ಸಂಘದ ಅಭಿವೃದ್ಧಿ, ಕುಲಾಲ ಸಮುದಾಯ ಭವನ ಕಟ್ಟಡದ ಮುಂದುವರಿದ ಕೆಲಸ ಕಾರ್ಯಗಳ ಬಗ್ಗೆ ಹಾಗೂ ಇತರ ಚಟುವಟಿಕೆಗಳ ಬಗ್ಗೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಇತರ ಚಟುವಟಿಕೆಗಳು ಗ್ರಾಮದ ದೇವರಾದ ಶ್ರೀ ಸೋಮನಾಥ ದೇವರಿಗೆ ಪ್ರತಿ ವರ್ಷದಂತೆ ಶ್ರೀಯಲಾಭಿಷೇಕ ಸಂಘದ ವತಿಯಿಂದ ನಡೆಸಲಾಯಿತು. 75ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮಾಚರಣೆಯನ್ನು ಸಂಘದ ಅಧ್ಯಕ್ಷರಾದ ಶ್ರೀ ಭಾಸ್ಕರ್ ಪುತ್ತಾರ್ ಹಾಗೂ ಸದಸ್ಯರ ಸಮ್ಮುಖದಲ್ಲಿ ಬಹಳ ವಿಜೃಂಭಣೆಯಿಂದ ಧ್ವಜಾರೋಹಣದೊಂದಿಗೆ ಆಚರಿಸಲಾಯಿತು. ಬಳಿಕ ಸಿಹಿ ತಿಂಡಿ ಹಂಚಲಾಯಿತು. ದಿನಾಂಕ 16/4/2023 ಆದಿತ್ಯವಾರ ಸೇವಾದಳ ಮತ್ತು ಮಹಿಳಾ ಘಟಕ ವಲ್ಯ ಇದರ ಸಹಯೋಗದೊಂದಿಗೆ ಸಂಘದ ವ್ಯಾಪ್ತಿಗೆ ಒಳಪಟ್ಟ 14 ಗ್ರಾಮದ ಸಮಾಜದ ಬಾಂಧವರಿಗಾಗಿ ಕುಲಾಲ ಕ್ರೀಡೋತ್ಸವ 2023 ದಿನಾಂಕ 16/4/2023 ಆದಿತ್ಯವಾರದಂದು ಶ್ರೀರಾಮ ಫ್ರೆಂಡ್ಸ್ ಕ್ರೀಡಾಂಗಣ ಕೊಲ್ಲಿಯಲ್ಲಿ ನಡೆಸಲಾಯಿತು. ಕರಾವಳಿ 2024 ಸಾಂಸ್ಕೃತಿಕ ಸ್ಪರ್ಧೆಯ ಕಾರ್ಯಕ್ರಮದಲ್ಲಿ ನಮ್ಮ ಕುಲಾಲ ಸಂಘವು ಭಾಗವಹಿಸಿದೆ. ಬಂಟ್ವಾಳ ತಾಲೂಕು ಕುಲಾಲ ಸುಧಾಕರ ಸಂಘ ರಿಜಿಸ್ಟರ್ಡ್ ಹೊಸಲ್ಲಿ, BC ರೋಡ್, ಕುಲಾಲ ಸಂಘ ರಿಜಿಸ್ಟರ್ಡ್ ಬಂಟ್ವಾಳ ಇದರ ವತಿಯಿಂದ ದಿನಾಂಕ 21/1/2024 ಆದಿತ್ಯವಾರ BC ರೋಡ್ನ ಸ್ಪರ್ಶ ಕಲಾ ಮಂದಿರದಲ್ಲಿ ಆಯೋಜಿಸಿದ್ದ ಉಡುಪಿ, ದಕ್ಷಿಣ ಕನ್ನಡ ಮತ್ತು ಕಾಸರಗೋಡು ಜಿಲ್ಲಾ ಮಟ್ಟದ ಕರಾವಳಿ 2024 ವೈವಿಧ್ಯಮಯ ಸ್ಪರ್ಧೆಯಲ್ಲಿ ಕೊಲ್ಯ ಕುಲಾಲ ಸಂಘದ ತಂಡ ಭಾಗವಹಿಸಿದ್ದು, ತಂಡದ ನಿರೂಪಕಿ ಉದಯೋನ್ಮುಖ ಪ್ರತಿಭೆ ಕುಮಾರಿ ಪ್ರಜ್ಞಾಶ್ರೀ ಕುಲಾಲ್ ವೈಯಕ್ತಿಕ ವಿಭಾಗದಲ್ಲಿ ಉತ್ತಮ ನಿರೂಪಕಿ ಪ್ರಶಸ್ತಿಯನ್ನು ಭಾಜನರಾಗಿದ್ದಾರೆ. ಸಂಘದ 59ನೇ ವಾರ್ಷಿಕೋತ್ಸವ ದಿನಾಂಕ 14/7/2024 ಆದಿತ್ಯವಾರ ಬೆಳಿಗ್ಗೆ ಗಂಟೆ 11ಕ್ಕೆ ಕೊಲೆಯಾಸಮದ ವೇದಿಕೆಯಲ್ಲಿ 59ನೇ ವಾರ್ಷಿಕೋತ್ಸವ ಜರುಗಿತು. ಆಟಿಡೊಂಜಿ ದಿನಾಂಕ 13/8/2023 ಆದಿತ್ಯವಾರ ಬೆಳಿಗ್ಗೆ ಗಂಟೆ 9:30ಕ್ಕೆ ಕುಲಾಲ ಸಮುದಾಯ ಭವನ ಸುಮಿತ್ರ ರಾಜ್ ಶಾಲೆಯ ವೇದಿಕೆಯಲ್ಲಿ ಆಟಿಡೊಂಜಿ ದಿನ ಕಾರ್ಯಕ್ರಮ ನಡೆಯಿತು. ದೀಪ ಪ್ರಜ್ವಲನ ಶ್ರೀಮತಿ ದೇವಕಿ ಆರ್ ಶಾಲೆಯ ಅಧ್ಯಕ್ಷತೆ ಶ್ರೀಮತಿ ಸುಲೋಚಿ ಟೀಚರ್, ಅಧ್ಯಕ್ಷರು ಮಹಿಳಾ ಘಟಕ ಕೊಲ್ಯ ರಿಜಿಸ್ಟರ್ಡ್ ಕೊಲ್ಯ, ಕುಲಾಲ ಸಂಘ ರಿಜಿಸ್ಟರ್ಡ್ ಕೊಲ್ಯ. ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಮಾಲತಿ ಜೆ ಮುಂಬೈ, ಮಾಜಿ ಕಾರ್ಯದರ್ಶಿ ಕುಲಾಲ ಮಹಿಳಾ ವಿಭಾಗ ಮುಂಬೈ, ಮಹಿಳಾ ಶ್ರೀಮತಿ ಜಲಜಾಕ್ಷಿ ಕುಲಾಲ್ ಪಾಣಮಂಗಳೂರು, ಅಧ್ಯಕ್ಷರು ಮಹಿಳಾ ಘಟಕ ದಕ್ಷಿಣ ಕನ್ನಡ ಜಿಲ್ಲಾ ಮೂಲ್ಯರಾಯಣ ಕುಲಾಲ ಮಾತೃ ಸಂಘ ರಿಜಿಸ್ಟರ್ಡ್ ಮಂಗಳೂರು, ಶ್ರೀಮತಿ ಅರಿನಾಕ್ಷಿ ಕೊಲ್ಲೆ ಇವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಶ್ರೀಮತಿ ದೇವಿ ಇ ಸುನೀಲ್ ಶಾಲೆ ಮುಂಬೈ ದೀಪ ಪ್ರಜ್ವಲನೆ ಮಾಡಿದರು. ಶ್ರೀಮತಿ ಮಾಲತಿ ಜೆ ಅಂಜನ್
ಮುಂಬೈ ತೆಂಗಿನ ತುಂಬು ಅರಳಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಸಾಮಾಜಿಕ ಬದ್ಧತೆ ಸಹಾಯ ಕೋರಿ ಬಂದ ಅರ್ಜಿಗಳಿಗೆ ಸ್ಪಂದಿಸಿ ದಾನಿಗಳಿಗೆ ಸಹಾಯದೊಂದಿಗೆ ಆರ್ಥಿಕ ರೂಪದಲ್ಲಿ ಸಹಾಯದ ನೀಡಿ ಸ್ಪಂದಿಸಲಾಗಿದೆ. ವರದಿ ವರ್ಷದಲ್ಲಿ ಸಹಾಯಧನ ನೀಡಿದರೆ ಓದೋಣ. ಸುನೀಲ್ ರಾಜ್ ಸಾಲಿಯನ್ ಮುಂಬೈ ಬೈಕಳ 1 ಲಕ್ಷ. ಗಣೇಶ್ ಕುಲಾಲ್ ತೃಪ್ತಿ ಇಲೆಕ್ಟ್ರಿಕಲ್ ಪಾಡೂರು 24,500. ಗಣೇಶ್ KT ಕುಲಾಲ್ 10,000. ಶ್ರೀಮತಿ ಚಂದ್ರಾವತಿ H ಸಾಲಿಯನ್ ಹರಿಶ್ಚಂದ್ರ ದೋಟ ಕುಂಜತ್ಪೈಲ್ 10,000. ಶ್ರೀ ಕುಂಬೇಶ್ವರ ವಿವಿಧೋದ್ದೇಶ ಸಹಕಾರ ಸಂಘ ನಿಯಮಿತ ಕೊಲ್ಯ 4,000. ಸಪ್ನಾ ಗಣೇಶ್ 2,000. ರವೀಂದ್ರ ಕುನ್ನಿಪಾಡಿ 2,000. ಸೂರಜ್ ಲಿಖಿತ 2,000. ಮನಮೋಹನ ಕುಲಾಲ್ 1,000. ಜಲಜಾಕ್ಷಿ ಕುಲಾಲ್ ಪಾಣೆಮಂಗಳೂರು 1,000. ವಸಂತ ಪನೀರು 500. ಕೆ ತಿಮ್ಮಪ್ಪ ಮೌಲ್ಯ ಸೀತಾಲಕ್ಷ್ಮಿ ಹೌಸ್ ಕುಲಾಲ ಮಂದಿರದ ಹತ್ತಿರ ಕೊಲ್ಯ 500. ನವೀನ್ ಪೆದುಮಲೆ 500. ಯಶವಂತ ಮುಡಿಪು 500. ರಘುನಾಥ ಆಶಾ ಕುಂಪಲ 500. ನಾಗೇಂದ್ರ ಕುಂಪಲ 200. ಸುನೀತಾ ಗೋಪಾಲ್ 200. ಜಯಶಾಲೆ ತಜ್ಜೆ ತಲಪಾಡಿ 200. ರಾಧಾ ಕೆ 100. ಜಯಶ್ರೀ ಪ್ರಬಲಾಸ್ 100. ಮೂವತ್ತೊಂದು 3/2018 ಮೊದಲು ಕೈಸಾಲ ರೂಪದಲ್ಲಿ ಧನ ಸಹಾಯ ನೀಡಿ ಸಂಘದಿಂದ ನೀಡಲು ಬಾಕಿ ಇರುವ ಮಹನೀಯರ ಹೆಸರು: AJ ಶೇಖರ್ ಕಾಪಿಕಾಡು ಬಡ್ಡಿ ರಹಿತ 2 ಲಕ್ಷ. ಸಂಜೀವ ಸೋಮೇಶ್ವರ್ 2 ಲಕ್ಷ. ಗಿರೀಶ್ ಕುಂಪಲ 2 ಲಕ್ಷ. ವೆಂಕಪ್ಪ ಮೂಲ್ಯ ಕರಿಯತೋಟ 1,25,000. CH ಕೃಷ್ಣಪ್ಪ ಸೈಗೋಳಿ 1 ಲಕ್ಷ. ಗಣೇಶ್ ಕಾಪಿಕಾಡ್ 1 ಲಕ್ಷ. ಸುಂದರ್ ಬಸ್ತಿ ವಿಚ್ಚಿಲ 1 ಲಕ್ಷ. ಗೋಪಾಲ್ ಸಾಲಿಯ ಕನ್ನತೀರ್ಥ 1 ಲಕ್ಷ. ಬಾಲಕೃಷ್ಣ ಕಂಪ 1 ಲಕ್ಷ. ನಾರಾಯಣ್ PK ಕಟ್ಟೆಗಾಡ 1 ಲಕ್ಷ. ವಿನೋದ್ ಕುಮಾರ್ ಕರಿಯತೋಟ 50,000. KT ಸಾಲಿಯ ಸಂದೀಪ್ ನಿಲಯ ಕೊಲ್ಯ 50,000. ಸುಕುಮಾರ್ ಸನ್ನಪ್ತಿ ಸುಬ್ಬಯ್ಯ ಕುಂಪಲ ಬಡ್ಡಿ ರಹಿತ 50,000. ಉದಯ ಕುಮಾರ್ ಸನ್ನಪ್ತಿ ಸುಬ್ಬಯ್ಯ ಕುಂಪಲ ಬಡ್ಡಿ ರಹಿತ 50,000. ವೆಂಕಪ್ಪಾಸರ ಸೈಗುಳಿ ಬಡ್ಡಿ ರಹಿತ 25,000. ಶ್ರೀಮತಿ ಸುಲೋಚ್ ವಿಜಯ ಬರೆಯುತ್ತಿರು ಇವರು ಸಂಘಕ್ಕೆ ಕೈ ಸಾಲ ರೂಪದಲ್ಲಿ ನೀಡಿದ ದೇಣಿಗೆಯನ್ನು ಸಂಘದ ಅಭಿವೃದ್ಧಿಗೆ ರೂಪಾಯಿ 1 ಲಕ್ಷ ಸಹಾಯಧನ ರೂಪದಲ್ಲಿ ನೀಡಿರುತ್ತಾರೆ. ದಿವಂಗತ ಶ್ರೀ ವೆಂಕಪ್ಪ ಎಂ ಸೋಮೇಶ್ವರ ಇವರು ಸಂಘಕ್ಕೆ ಕೈ ಸಾಲ ರೂಪದಲ್ಲಿ ನೀಡಿದ ದೇಣಿಗೆಯನ್ನು ಸಂಘದ ಅಭಿವೃದ್ಧಿಗೆ ರೂಪಾಯಿ 50,000 ಸಹಾಯಧನ ರೂಪದಲ್ಲಿ ನೀಡಿರುತ್ತಾರೆ. ಇವರಿಗೆ ಸಂಘವು ಆಭಾರಿಯಾಗಿದೆ. ಈ ನಮ್ಮ ಮಹಾಸಭೆಗೆ ಆಗಮಿಸಿದ ಅಂಚಿನ ನಮ್ಮ ಪೋಷಕರು ಅಂಚನೆ ನಮ್ಮ ದಾಯಿದರೆ ಅನೇಕ ಸ್ವಾಗತ ಬಂದದ್ದು ಅಂಚನೆ ನಮ್ಮ ವಿದೇಶಿ ಭಾಸ್ಕರ್ ಮುನ್ನೂರು ಅಂಚನೆ ಮಾಧವ ಕುಲಾಲ್ ಉತ್ತ ಆರ್ಲ ಬೈದರೆ ಅನೇಕ ಈ ಪಿಲ್ಪುರದ ಮಂಡಳ ಮತ್ತೊಂದು ಅಜ್ಮನೆ ಈ ಮಹಾಸಭೆತ ಏನಿತ ಅಧ್ಯಕ್ಷರಾಗಿದ್ದ ಭಾಸ್ಕರ್ ಗುರುತರನ್ನು ವಂದಿಸುವುದು ಅಂಚನೆ ಪದಾಧಿಕಾರಿಗಳಿಗೆ 17,694 ರೂಪಾಯಿ 29 ಪೈಸೆ. ಕೆನರಾ ಬ್ಯಾಂಕ್ ಉಳಿತಾಯ ಖಾತೆ ನಂಬರ್ 1384ರಲ್ಲಿ 3,313 ರೂಪಾಯಿ. ಯೂನಿಯನ್ ಬ್ಯಾಂಕ್ ಉಳಿತಾಯ ಖಾತೆ 9723ರಲ್ಲಿ 2,213 ರೂಪಾಯಿ 5 ಪೈಸೆ. ನಿರಕು ಠೇವಣಿ 12,714 ರೂಪಾಯಿ. ಕೋಟಿಕಾರ ವ್ಯವಸಾಯ ಸೇವಾ ಸಹಕಾರಿ ಸಂಘ ಉಳಿತಾಯ ಖಾತೆ 202ರಲ್ಲಿ 1,793 ರೂಪಾಯಿ. ಶ್ರೀ ಕುಂಬೇಶ್ವರ ವಿದೇಶ ಸಹಕಾರಿ ಸಂಘ ನಿಯಮಿತ ಉಳಿತಾಯ ಖಾತೆ 40ರಲ್ಲಿ 4,376 ರೂಪಾಯಿ. ಕುಂಬಾರ ಗುಡಿಕೈಗಾರಿಕೆ ಸಹಕಾರಿ ಸಂಘ ನಿಯಮಿತ 7,361 ರೂಪಾಯಿ. ಕುಂಬಾರ ಗುಡಿಕೈಗಾರಿಕೆ ಸಹಕಾರಿ ಸಂಘ ನಿರಕು ಠೇವಣಿ 50,000. ಕೆನರಾ ಬ್ಯಾಂಕ್ ಉಳಿತಾಯ ಖಾತೆ 265ರಲ್ಲಿ 1,253 ರೂಪಾಯಿ 53 ಪೈಸೆ. ಒಟ್ಟು 1,20,719 ರೂಪಾಯಿ 42 ಪೈಸೆ. ದೇಣಿಗೆ ಸ್ವೀಕೃತಿ 1,59,800 ರೂಪಾಯಿ. ಉಳಿತಾಯ ಖಾತೆ ಪಟ್ಟಿ 4,035 ರೂಪಾಯಿ. ಸದಸ್ಯತನ ಶುಲ್ಕ ಸ್ವೀಕೃತಿ 1,500 ರೂಪಾಯಿ. FDಯಲ್ಲಿ ಪಡೆದ ಬಡ್ಡಿ 1,017 ರೂಪಾಯಿ. ಹಾಲು ಬಾಡಿಗೆ ಸ್ವೀಕೃತಿ 13,12,000.
ಶಾಶ್ವತ ಸದಸ್ಯತನ 12,500 ರೂಪಾಯಿ, ವಿದ್ಯಾನಿಧಿ 14,500 ರೂಪಾಯಿ, ಚಪ್ಪರ ಮತ್ತು ಕಡೆಯಕಲ್ಲು ಮಾರಾಟದಿಂದ 3,763 ರೂಪಾಯಿ, ಒಟ್ಟು 14,29,834 ರೂಪಾಯಿ 42 ಪೈಸೆ. ಖರ್ಚು: ವಿದ್ಯುತ್ ಶುಲ್ಕ 50,950 ರೂಪಾಯಿ, ಲೇಖನಿ ಮತ್ತು ಮುದ್ರಣ ವೆಚ್ಚ 26,360 ರೂಪಾಯಿ, ಇತರ ವೆಚ್ಚ 38,510 ರೂಪಾಯಿ, ಬ್ಯಾಂಕ್ ವೆಚ್ಚ 110 ರೂಪಾಯಿ, ಸಹಾಯಧನ ಮತ್ತು ಹೊರೆಕಾಣಿಕೆ 22,285 ರೂಪಾಯಿ, ಕಾರ್ಯಕ್ರಮದ ಖರ್ಚು 82,322 ರೂಪಾಯಿ, ಅತಿಥಿ ಸಭೆಯ ವೆಚ್ಚಗಳು 14,770 ರೂಪಾಯಿ, ಪೂಜೆಯ ಖರ್ಚು 4,185 ರೂಪಾಯಿ, ಲೆಕ್ಕ ಪರಿಶೋಧಕರ ಶುಲ್ಕ 6,500, ದುರಸ್ತಿ ಖರ್ಚು 2,08,344 ರೂಪಾಯಿ, ಬಡ್ಡಿ ಪಾವತಿ 1,15,607 ರೂಪಾಯಿ, ಪಂಚಾಯತ್ ತೆರಿಗೆ 74,702 ರೂಪಾಯಿ, ಭದ್ರತಾ ವೆಚ್ಚ 75,150 ರೂಪಾಯಿ, ಸ್ವಚ್ಛತಾ ವೆಚ್ಚ 1,33,945 ರೂಪಾಯಿ, ಕ್ರೀಡಾ ವೆಚ್ಚ 5,241 ರೂಪಾಯಿ, ವಿದ್ಯುತ್ ಕೆಲಸದ ವೆಚ್ಚ 43,138 ರೂಪಾಯಿ, ದಿನಪತ್ರಿಕೆ ವೆಚ್ಚ 2,400 ರೂಪಾಯಿ, ಧ್ವನಿ ಮತ್ತು ಬೆಳಕು ಮತ್ತು ಜನರೇಟರ್ ವೆಚ್ಚ ಒಟ್ಟಿಗೆ 2,86,770 ರೂಪಾಯಿ, ನೀರಿನ ಶುಲ್ಕ 20,700 ರೂಪಾಯಿ, ನವೀಕರಣ ವೆಚ್ಚ 4,780 ರೂಪಾಯಿ, ಬ್ಯಾನರ್ ಖರ್ಚು 9,150 ರೂಪಾಯಿ, ವಿದ್ಯಾರ್ಥಿ ಕೊಡುಗೆ ವೆಚ್ಚ 22,000, ಅಡ್ಮಾನ ಶಾಲಾ 1,52,724 ರೂಪಾಯಿ, ಪೀಠೋಪಕರಣಗಳು 40,000, ವಿದ್ಯುತ್ ಶುಲ್ಕ ಫಿಟ್ಟಿಂಗ್ 8,030, ಕೋಶಾಧಿಕಾರಿ ಶಾಲಾ ಪಾವತಿ 50,000, ಕೊನೆಯ ಶುಲ್ಕ ನಗದು ಕೈಯಲ್ಲಿ 5,796 ರೂಪಾಯಿ 23 ಪೈಸೆ, ಕೆನರಾ ಬ್ಯಾಂಕ್ ಉಳಿತಾಯ ಖಾತೆ 1384ರಲ್ಲಿ 8,072 ರೂಪಾಯಿ, ಕುಂಬಾರ ಗುಳಿಗೆಗಾಗಿ ಸಹಕಾರಿ ಸಂಘ ನಿಯಮಿತ 50,000, ಕಾರ್ಪೊರೇಷನ್ ಬ್ಯಾಂಕ್ ಎಸ್ಬಿ 9723ರಲ್ಲಿ 2,232 ರೂಪಾಯಿ 5 ಪೈಸೆ, ಕೋಟಿಕಾರ ವ್ಯವಸಾಯ ಸೇವಾ ಸಹಕಾರಿ ಸಂಘ 202ರಲ್ಲಿ 1,793 ರೂಪಾಯಿ 80 ಪೈಸೆ, ಕುಂಬಾರ ಗುಡಿಗೈಕೆ ಕೋಆಪರೇಟಿವ್ ಸಂಘ 11,165 ರೂಪಾಯಿ 10 ಪೈಸೆ, ಶ್ರೀ ಕುಂಬೇಶ್ವರ ವಿದ್ಯೇಶ ಸಹಕಾರಿ ಸಂಘ ಸಿಎ ಅಕೌಂಟ್ನಲ್ಲಿ 1,033 ರೂಪಾಯಿ 10 ಪೈಸೆ, ಕೆನರಾ ಬ್ಯಾಂಕ್ ಎಸ್ಬಿ ಖಾತೆ 265ರಲ್ಲಿ 1,262 ರೂಪಾಯಿ 83 ಪೈಸೆ, ಒಟ್ಟು 81,360 ರೂಪಾಯಿ 52 ಪೈಸೆ, ಒಟ್ಟಿಗೆ 16,29,834 ರೂಪಾಯಿ 42 ಪೈಸೆ. ಪೇಜ್ 24-25. ಕುಲಾಲ ಸಂಘ ಕೊಲ್ಯಾಣ ಸೋಮೇಶ್ವರ ಕೊಟಿಕಾ ದಕ್ಷಿಣ ತಾರೀಕು 31/3/24 ಅಂತ್ಯವಾಗ ಆಯವ್ಯಯ ಪಟ್ಟಿ. ವಿದ್ಯುತ್ ಶುಲ್ಕ 55,950 ರೂಪಾಯಿ, ಲೇಖನಿ ಮತ್ತು ಮುದ್ರಣ ವೆಚ್ಚ 26,160 ರೂಪಾಯಿ, ಇತರ ವೆಚ್ಚ 38,510 ರೂಪಾಯಿ, ಬ್ಯಾಂಕ್ ವೆಚ್ಚ 110 ರೂಪಾಯಿ, ಸಹಾಯಧನ ಮತ್ತು ಹೊರೆಕಾಣಿಕೆ 22,885 ರೂಪಾಯಿ, ಕಾರ್ಯಕ್ರಮ ಖರ್ಚು 82,322 ರೂಪಾಯಿ, ಅತಿಥಿ ಸಭೆಯ ವೆಚ್ಚಗಳು 14,770, ಪೂಜೆಯ ಖರ್ಚು 4,185, ಲೆಕ್ಕ ಪರಿಶೋಧಕ ಶುಲ್ಕ 6,500, ದುರಸ್ತಿ ಖರ್ಚು 2,33,344 ರೂಪಾಯಿ, ಬಡ್ಡಿ ಪಾವತಿ 1,15,607 ರೂಪಾಯಿ, ಪಂಚಾಯತ್ ತೆರಿಗೆ 74,702 ರೂಪಾಯಿ, ಭದ್ರತಾ ಶುಲ್ಕ ವೆಚ್ಚ 75,150 ರೂಪಾಯಿ, ಸ್ವಚ್ಛತಾ ವೆಚ್ಚ 1,33,945 ರೂಪಾಯಿ, ಕ್ರೀಡಾ ವೆಚ್ಚ 5,241 ರೂಪಾಯಿ, ವಿದ್ಯುತ್ ಕೆಲಸದ ವೆಚ್ಚ 43,138 ರೂಪಾಯಿ, ದಿನಪತ್ರಿಕೆ 2,400, ಧ್ವನಿ ಮತ್ತು ಬೆಳಕು ಜನರೇಟರ್ ವೆಚ್ಚ 2,86,770 ರೂಪಾಯಿ, ನೀರಿನ ಶುಲ್ಕ 20,700, ನವೀಕರಣ ವೆಚ್ಚ 4,780 ರೂಪಾಯಿ, ಬ್ಯಾನರ್ ವೆಚ್ಚ 9,150, ವಿದ್ಯುತ್ ಕೊಡುಗೆ ವೆಚ್ಚ 22,000, ಸವಕಳಿ ವಿದ್ಯುತ್ ಉಪಕರಣ 12,226 ರೂಪಾಯಿ, ಸ್ಥಳ ಮತ್ತು ಕಟ್ಟಡ 3,345 ರೂಪಾಯಿ, ಪೀಠೋಪಕರಣ 15,375 ರೂಪಾಯಿ, ಕಟ್ಟಡ 17,21,782 ರೂಪಾಯಿ 7 ಪೈಸೆ, ಪಾತ್ರೆಗಳು 2,222 ರೂಪಾಯಿ, ಒಟ್ಟು 17,54,891 ರೂಪಾಯಿ 67 ಪೈಸೆ, ಒಟ್ಟು 30,77,611 ರೂಪಾಯಿ 57 ಪೈಸೆ ಜೀವನ. ಆಯ ಉಳಿತಾಯ ಖಾತೆ ಬಡ್ಡಿ 4,035, ಎಫ್ಡಿಯಲ್ಲಿ ಪಡೆದ ಬಡ್ಡಿ 1,017, ಸದಸ್ಯ ಶುಲ್ಕ ಸ್ವೀಕೃತಿ 1,500, ದೇಣಿಗೆ ಸ್ವೀಕೃತಿ 1,59,800, ಹಾಲು ಬಾಡಿಗೆ ಸ್ವೀಕೃತಿ 13,12,000, ವರದಿ ವರ್ಷದ ಖರ್ಚು ವರ್ಗಾವಣೆ 15,99,259 ರೂಪಾಯಿ 57 ಪೈಸೆ, ಒಟ್ಟು ಜುಮ್ಮ 30,77,611 ರೂಪಾಯಿ 57 ಪೈಸೆ. ಪೇಜ್ ನಂಬರ್
ಜವಾಬ್ದಾರಿ ಕಟ್ಟಡ ನಿಧಿ ಗತ ವರ್ಷ ಲೆಕ್ಕ ಪ್ರಕಾರ 1/4/2023 1,77,16,916 ರೂಪಾಯಿ 22. ವಿದ್ಯಾನಿಧಿ ಗತ ವರ್ಷ ಲೆಕ್ಕ ಪ್ರಕಾರ 1/4/2023 3,06,625 ರೂಪಾಯಿ. ಪ್ರತಿ ವರ್ಷದ ಜಮಾ 14,500 ಒಟ್ಟು 3,15,125 ರೂಪಾಯಿ. ಸಾಲ ಮತ್ತು ಮುಂಗಡ ಬ್ಯಾಂಕ್ ಸಾಲ 6,94,442, ಸಾಲ ಮತ್ತು ಮುಂಗಡ 50,750 ರೂಪಾಯಿ. ಒಟ್ಟು 1,87,77,233 ರೂಪಾಯಿ 22 ಪೈಸೆ. ಆಸ್ತಿ ಸ್ಥಳ ಮತ್ತು ಕಟ್ಟಡ ಗತ ವರ್ಷದ ಲೆಕ್ಕ ಪ್ರಕಾರ 1/4/2023 33,457 ರೂಪಾಯಿ. ಸವಕಳಿ 3,346 ರೂಪಾಯಿ ಒಟ್ಟು 30,111 ರೂಪಾಯಿ. ಪೀಠೋಪಕರಣ ಗತ ವರ್ಷ ಲೆಕ್ಕ ಪ್ರಕಾರ 1/4/2023 21,224 ರೂಪಾಯಿ. ಸವಕಳಿ 2,122 ರೂಪಾಯಿ ಒಟ್ಟು 19,102 ರೂಪಾಯಿ. ವಿದ್ಯುತ್ ಉಪಕರಣ ಗತ ವರ್ಷ ಲೆಕ್ಕ ಪ್ರಕಾರ 1/4/2023 77,759 ರೂಪಾಯಿ. ವರದಿ ವರ್ಷದ ಖರೀದಿ 8,030 ಒಟ್ಟು 85,789 ರೂಪಾಯಿ. ಸವಕಳಿ 12,266 ರೂಪಾಯಿ ಒಟ್ಟು 73,523 ರೂಪಾಯಿ. ಕಟ್ಟಡ ಗತ ವರ್ಷ ಲೆಕ್ಕ ಪ್ರಕಾರ 1/4/2023 1,72,17,829 ರೂಪಾಯಿ 57 ಪೈಸೆ. ಸವಕಳಿ 17,21,782 ರೂಪಾಯಿ 67 ಒಟ್ಟು 1,54,96,047 ರೂಪಾಯಿ. ಪೀಠೋಪಕರಣ ಮತ್ತು ಫಿಟ್ಟಿಂಗ್ಗಳು ಗತ ವರ್ಷ ಲೆಕ್ಕ ಪ್ರಕಾರ 1/4/2023 1,26,250. ವರದಿ ವರ್ಷದ ಖರೀದಿ 40,000 ಒಟ್ಟು 1,66,250 ರೂಪಾಯಿ. ಸವಕಳಿ 15,375 ರೂಪಾಯಿ ಒಟ್ಟು 1,56,875 ರೂಪಾಯಿ. ಇತರ ಠೇವಣಿ ಕೆಇಬಿಯಲ್ಲಿ ಠೇವಣಿ 13,250, ಆದಾಯ ಕರ ಕಡಿತ 15,030, ದೂರವಾಣಿ ಠೇವಣಿ 2,000, ಕಾಮಧೇನಿಗೆ ಬರಬೇಕಾದ ಮೊತ್ತ 40,150 ರೂಪಾಯಿ. ನಗದು ಮತ್ತು ಬ್ಯಾಂಕ್ ಶುಲ್ಕ ಒಟ್ಟು 70,430 ರೂಪಾಯಿ. ನಗದು ಮತ್ತು ಬ್ಯಾಂಕ್ ಶುಲ್ಕ ನಗದು ಕೈಯಲ್ಲಿ 5,796 ರೂಪಾಯಿ 29 ಪೈಸೆ. ಕೆನರಾ ಬ್ಯಾಂಕ್ ಉಳಿತಾಯ ಖಾತೆ 1384ರಲ್ಲಿ 8,077. ಕುಂಬಾರ ಗುಡಿಗೈಕೆ ಸಹಕಾರಿ ಸಂಘ ನಿಯಮಿತ ಸಿಡಿ ಅಮೌಂಟ್ 50,000. ಯೂನಿಯನ್ ಬ್ಯಾಂಕ್ ಉಳಿತಾಯ ಖಾತೆ 9723ರಲ್ಲಿ 2,232 ರೂಪಾಯಿ 5 ಪೈಸೆ. ಕೋಟೆಕರ ವ್ಯವಸಾಯ ಸೇವಾ ಸಹಕಾರಿ ಸಂಘ ಉಳಿತಾಯ ಖಾತೆ 202ರಲ್ಲಿ 1,793 ರೂಪಾಯಿ 80 ಪೈಸೆ. ಕುಮಾರ ಗುಡಿಗೈ ಕೋಆಪರೇಟಿವ್ ಬ್ಯಾಂಕ್ ಸಹಕಾರಿ ಸಂಘದ 11,165 ರೂಪಾಯಿ 10 ಪೈಸೆ. ಶ್ರೀ ಕುಂಬೇಶ್ವರ ಉದ್ದೇಶ ಸಹಕಾರಿ ಸಂಘ ನಿಯಮಿತ CA 1,033 ರೂಪಾಯಿ. ಕೆನರಾ ಬ್ಯಾಂಕ್ ಉಳಿತಾಯ ಖಾತೆ 265ರಲ್ಲಿ 1,262 ರೂಪಾಯಿ 83 ಪೈಸೆ. ಒಟ್ಟು 81,360 ರೂಪಾಯಿ. ಮೂಲ ನಿಧಿ ಗತ ವರ್ಷ ಲೆಕ್ಕ ಪ್ರಕಾರ 1/4/2023 12,19,25 ರೂಪಾಯಿ 13 ಪೈಸೆ. ಅಜೀವ ಸದಸ್ಯಧನ 12,500 ಒಟ್ಟು 12,58,525 ರೂಪಾಯಿ 13 ಪೈಸೆ. ವರದಿ ವರ್ಷದ ಖರ್ಚು ವರ್ಗಾವಣೆ 15,99,259 ರೂಪಾಯಿ 17 ಪೈಸೆ. ಒಟ್ಟು 28,55,784 ರೂಪಾಯಿ 70 ಪೈಸೆ. ಜುಮ್ಲಾ 1,87,77,233 ರೂಪಾಯಿ 22 ಪೈಸೆ. ಮಾನ್ಯ ಸದಸ್ಯರೇ, ಕೋಶಾಧಿಕಾರಿ ಲೆಕ್ಕ ಮಂಡನೆ ನಿಖಲದು ಗುರುತಿಸಿ ಇವರಿಗೆ ಲೆಕ್ಕಪತ್ರ ಮಂಡನೆ ಗುರುತಿಸಿ ಸತೀಶ್ ಅನುಮೋದನೆ ಕೊಟ್ಟು ಬೇರೆ ಬೇರೆ ಕಾರ್ಯಕ್ರಮವನ್ನು ಜೋಗಿಲಿ ವಿದ್ಯಾರ್ಥಿ ಸೌಕರ್ಯ ಮದುವೆ ವಿಜಯನಾಡ ಸಂತೋಷಗಳು ಚಪ್ಪಾಳ ಮುಖಾಂತರ ಅನುಮೋದನೆ ಕೊಟ್ಟು ಧನ್ಯವಾದ. ಐದು ನೇರು ಕುರಿಪುರಕ್ಕೆ ಸೇರಿದವರು ಈ ಆಡಳಿತವನ್ನು ಉತ್ತರ ಕೊಟ್ಟು ಈ ಕುರಿಮಂಡ ಈ ಕುರಿಪಂಡ
3 ವರ್ಷದ್ದು ಅಧಿಕಾರ ಹಸ್ತಾಂತರ ಮೂಲಕ ಆ ಆಡಳಿತ ಮಂಡಳಿಗೆ ಪೂರಿತವಾಗಿ ಡಾಕ್ಟರ್ ಕೇಶವ ಸಂಕೋಲಿಗೆ ತೀರ್ಕೊಂಡ ನಿಮಿಷ ಅದನ್ನ ಕಾಲದ ಬಾಕಿ ಅಪಕ ಎಂಬುದು ಸಂಘದಲ್ಲಿ ಕೊಡೋದು 50,000 ಮಕ್ಕಳಿಗೆ ಕೊಡ್ತಾರೆ ಅಂಚ ಅವೇ ನೀವು ಕೊಡ್ತೀಯ ಕೇಳೋದಿಲ್ಲ ಇರ್ಲಕ್ಕನೆ ಎಂಕುಲ ಪ್ರಯತ್ನ ಬರೋದಿಲ್ಲ ಆಗ ಕೊಟ್ಟೆ ಬರೋದಿಲ್ಲ ಅಂಚೆ ನೆಟ್ಟಿ ಕೂಡ ಎಂಕುಲ ಸಂಘ ವಹಿಸಿದ ಸರಿಯಾಗಿ ವಿಷಯಗಳು ನಮ್ಮ 1 ಜನಕ್ಕೆ ಯಾವ ಒಂದು ಬರೋದಿಲ್ಲ ಪಕ್ಕ 1 ಜನಕ್ಕೂ ಇದೆ ಸಂಘದ ಸಂಪರ್ಕಗಳು ಎಂಕೆಂಕುಲ ಬರೋದಿಲ್ಲ ಕುರಿತ ಬಾಕಿ ದಿನಗಳಲ್ಲಿ ಕೊರಡು ಬರೋದು ಆಗ ಆಗುವಂಥದ್ದು ಇಂಥ ವಿಷಯದ ದೇಶವನ್ನ ಒಂದು ಪ್ರೀತಿಪೂರ್ವಕವಾಗಿ ಸಂಘಟನೆ ಮಾಡೋದೇ ಐದಕ್ಕೆ ಪ್ರವೀಣ್ ಬಸ್ತಿ ರೆಕಮೆಂಡೆ ಹೆಚ್ಚಿನ ಸಂಘಟನೆ ಮಾಡೋದು ಅವು ಕಟ್ಟ ದಿನಗಳಲ್ಲಿ ಲೀಸ್ಟ್ ಕುದರ್ತದೆ ಅವು ಅವಶ್ಯಕತೆ ಇದ್ದೆ ಈಗ ಆಯೆ ಮೇ ಕಟ್ಟಿದ ಲಾಸ್ಟ್ ಬಂಡೆ ಆ ಕಡೆ ಹೋಗಿ ನೀರು ಕೇಳಿ ಬಂಡೆ ಅನ್ಕೊಂಡೆ ಯಾರು ನಿಂದ ಕೇಳಿ ಎಷ್ಟು ಜನತೆ ಎದುರು ಮಾಡೋದು ಅಂಚೆ ಕೇಳಿ ಸಂಘದ ಪುದರ್ ಇದು ಸಂಘದ ಪುದರ್ ಹತ್ತು ಬಂದ ಕೆಲ ಅಡಿಕೆ ಸರಿಯತೆ ಐದಾದ ಬಂದ್ಬರಿ ಅಲ್ಲದೆ ಸಂಘದ ಪುದರ್ ಅಂಚೆ ನಾನು ಸಂಘದ ಕಡೆ ಎದುರಿಗೆ ಎನ್ನದಾದ ತಪ್ಪಿಗೆ ನಾನು ಮಾತು ಕಾಸು ಮಾಡ್ತಾ ಒಂದು ಕಾಸು ಬಂದ್ಕೊಂಡು ನಾನು ಏನಿಲ್ಲ ತೋರಿಸತ್ತೆ ಏನು ಕೆಲಸ ಎಷ್ಟು ನೀವು ಸರಿಯಿಲ್ಲ ಮುಗಿದು ಮಾಸ್ಟರ್ ಸಂಪರ್ಕ ಮಂದಿ ವೈಯಕ್ತಿಕವಾಗಿ ಯಾನ ಅಧ್ಯಕ್ಷರಿಲ್ಲದೆ ಅದಕ್ಕೆ ಸಂಪರ್ಕ ಮಂದಿ ಅನಾಥ ರೀತಿಯ ಖಾಸಗಿ ಲೆಕ್ಕ ಮಾಡ್ತಾರೆ ಓಕೆ ಸರ್ವರಿಗೆ ಧನ್ಯವಾದ ಇನ್ನೊಂದು ಪ್ರಶ್ನೆ ರೀತಿಗೆ ಮಾತಾಡಿದ್ದಾರೆ ವಿಜ್ಞಾಪನೆ ಸಂಘ ಇದು ಬಹಳ ಕಷ್ಟಕರ ನಿಟ್ಟುಂಡು ಸಾರುವುದಿಲ್ಲ ಐಕೆ ನಮ್ಮ ಈ ಆಡಳಿತ ಮಂಡಳಿ ಒಂದು ನಿರ್ಧಾರ ಕೈಗೊಂಡಿದೆ ನಮ್ಮ ಸಂಘದ ಎಡಬದಿ ಎತ್ತಿನ ಮಿತದ 1ನೇ ಮಾಳಿಗೆ 900 ಸ್ಕ್ವೇರ್ ಫೀಟ್ದ ಒಂದು ಖಾಲಿ ಜಾಗ ಅವೆಲ್ಲ ಬಾಡಿಗೆ ಇದನ್ನ ಲೀಸಿಗೆ ಕೊಟ್ಟ ಬಣ್ಣ ಒಂದು ನಿರ್ಧಾರ ಬಂದಿತ್ತ ಅವೆಲ್ಲ ಬಾಡಿಗೆ ಇದನ್ನ ಲೀಸಿಗೆ ಒಂದು ಆಡಳಿತ ಮಂಡಳಿ ಕೊಡ್ಬೇಕು ಮಾತೆಗಳ್ಳ ಇದನ್ನ ಅನುಮತಿ ದಿಕ್ಕನಾಡ ಏರಾಳ ಬಾಡಿಗೆ ಅದು ಲೀಸಿಗೆ ಬರ್ತನಾಡ ಅವೆಲ್ಲ ಕೊರಡು ಬಣ್ಣ ನೆಟ್ಟ ನಿಗ್ರಡ ವಿನೋದಿ ಬಂದು ನಿಗ್ನ ಒಪ್ಪಿಗೆ ತಿನ್ನಾಡ ಪ್ರಸ್ತಾಪನೆ ಪಾತ್ರದಲ್ಲ ಆತಿಥಿ ನಾಡ ಒಂದು ಒಪ್ಪಿಗೆ ತಿನ್ನಾಡ ಅವೇನ ಹೆಂಗರು ಲೀಸಿಗೆ ಜನ ಬಾಡಿಗೆ ಕೊಡ್ಪ ಐಕೆ ನಮ್ಮ ಸಮುದಾಯ ಭವನಗಳ ಐಕ ದಾರ ಎತ್ತಿದ್ದಿ ಆಮೇಲೆ ಬರೆಯಲು ಸ್ಟೆಪ್ ಉಂಟು ಮತ್ತು ಮೂಲ ಉದ್ದೇಶನೇ ಅವಾಗ ಬಂದಿದ್ದು ನಂಜ ಆಂಡ ಒಂದು ಬಾಡಿಗೆ ಕೊಟ್ಟ ಸಂಘಕ್ಕೆ ಮತ್ತು ಒಂದು ಲೀಸಿಗೆ ಕೊಟ್ಟ ಸಂಘಕ್ಕೆ ದಾರ ಉಪಕಾರ ಆಗುವಂಥ ನೆಟ್ಟಿದೆ ರಿಕ್ವೆಸ್ಟ್ ಬಂದದ್ದು ಪೌಲ ಟೈಲರಿಂಗ್ ಟ್ಯೂಷನ್ ಮತ್ತು ಜಿಮ್ಮು ದಯಪಟ್ಟ ನಮ್ಮ ಸಮುದಾಯಕ್ಕೆ ಆನಂದ ಬಂತು ನಾವು ಸಂಘದ ಗೇಟ್ ಕುರಿ ಪಂಡಿತ ಇಲ್ಲಿಗ ದಯಪಟ್ಟ ತಾಸೀರ್ಕ ಖರ್ಚು ನಿಂಗೆ ಒಣಗಕ್ಕೆ ತಯಾರಿಸಿದ್ದಾರೆ ತುಂಬ ಮಂತ್ರಿಗೆ ನಿಂಗೆ ಒಣಗಾರಿಕೆ ಸಾಧ್ಯ ಅತ್ಯಂತ ನಡವಳಿಕೆ ಪಟ್ಟದ ವ್ಯವಸ್ಥೆ ಮಾಡ್ಕೊಂಡು ಬಂದು ತಿಂಗಳಿಗೆ ಕಳೆಗಳಿಗೆ ಹೇಳಿದ್ರು ಮಾನ್ಯ ಮಾಧವ ಕುಲಕೃಷ್ಣಗರ ಕುರಿಪಂಡಿಗ ಕೈಪಾಡಿಸಿ ಬಂದ ಈ ಸಂಘ ಕುರಿಪಂಡಿದೆ ಒಂದು 5 ವರ್ಷ ತುಂಬು ಕುರಿಪಂಡಿದೆ ಸಂಘದ ಅಭಿವೃದ್ಧಿ ಮಾಡ್ತಾರೆ ಹಿರಿಯ ಕುಟುಂಬದೊಂದಿನ ಆತ ಕುಲ ಸಂಘದ
ಪೂರಿ ಬಂಡಿಗೆ ಸೇರಿದೆ ಒಂಜಿ ಅಪ್ಡೇಟ್ ಆದ ನಡ್ತೊಂದಿಲ್ಲ ಅಂಜೆ ಅವನ ಪೂರಿ ದಿಯರ ಬಲ್ಲಿಯಿಂದ ಬಂದು ಆಂಡ ಅವನ ಹೋಯಿನ ನೆಟ್ಟು ಮಾತ್ರ ಒಂಜಿ ಅರವತ್ತ ಪಾತ್ರನೆ ಕೈಪಟ್ಟ ಪೂರಿ ದಿಯರ ಬಲ್ಲಿ ಬಂದ ಪ್ರಸ್ತಾಪನೆ ನಿಜವಾದ ತಪ್ಪು ದಯಮಂತೆ ಶ್ರಮಿಸೋದು. ಏಳನೇ ಕಾರ್ಯಕ್ರಮ ಬಾಡಿಗೆದ ನನಗೆ ಧಾರಾಳ ಒಂದೆಟ್ಟು ಅಕ್ಕನ ಕೈ ಮೇಲಾದ ನಮ್ಮ ಕೈಗೆ ಈಗ ಮತ್ತೆ ಅದು ಜಾಸ್ತಿ ಮತ್ತು ಸಂಘದ ಆದಾಯವನ್ನು ಒಂದು ಹೆಚ್ಚಿಗೆ ಮಾಡಿ ಉದಾಹರಣೆ ಅವಳ ಮತ್ತೆ ಮಧ್ಯ ನನಗೆ ಆದಾಯ ಅತಿ ಎಲ್ಲಿ ಪುನಃ ಒಂದು ದಾರ ನೀರೋ ಪುನಃ ಆದಾಯ ಇದ್ದೆ ಆದಾಯ ಇದ್ದೇ ಅಪದ ಕುಟೀರೋ ಪುನಃ ಆದಾಯ ಖರ್ಚು ಕಮ್ಮಿ ಇರ್ತದೆ, ಆದಾಯ ಜಾಸ್ತಿ ಇದ್ದೆ ಎಲ್ಲ ಖರ್ಚು ಜಾಸ್ತಿ ಆದಾಯ ನಮಗೆ ಸರಿಯಾದ ಪಾರ್ಕಿಂಗ್ ವ್ಯವಸ್ಥೆ ಒಂದು ತಾಪತ್ರ ನಮ್ಮ ಮಂಜುನಾಥ వచ్చు ಅದು ಮಂಜುವನ್ನ ಮತ್ತೆ 5 ಜನ ನಾಡು ಒಂದು ನನ್ನ ಸಂಘದನ್ನು ಸಾಲುಟ್ಟು ಮುಕ್ತ ಮಾಡಿಕೊಳ್ಳುತ್ತೆ ಮಾಧ್ಯಮದಿಂದ ಅಂಜನೆ ಅವನ ಅನುಮತಿ ಸಿಕ್ಕಿದ ಮಾತ್ರ ಬೇಡ ಅಂಜನೆ ಹಿರಿಯ ಸದಸ್ಯರಾಯಣ ಸ್ಥಾಪಕರಾಯಣ ಸೀತಾರಾಮ ಮಂಗಳ ಅಂಜನೆ ಶಾಶ್ವತ ಸಮಿತಿದ ಕೃಷ್ಣಪ್ಪನವರೇ ದೇವಣ್ಣ ಹಿರಿಯಪ್ಪ ಮಂದಿನ ಆ ಒಂಜಿ ವಸ್ತು ದೇವಣ್ಣ ಮಣ್ಣು ಬರ್ತದಂದು ಒಬ್ಬರಿಗೆ ಮಾತ್ರ ದೀಕ ಒಂದು ಅನುಮತಿ ಕೊಟ್ಟು ಮಾಡಿದ್ರೆ ನಿಗಳ ವಿಶೇಷವಾದ ಪ್ರಾರ್ಥನೆ ಉಂಟು. ಸಾಂಕೇತಿಕವಾದ ಉರಿಯುಲೆಕ್ಕ ಉದಾಹರಣೆಗೆ ಪುನಃ ಮದುವೆಗೆ ಕೊಡ್ತೀನ ಪಂಡಿತ ಕುಪ್ಪಿ ಹರಿವಾಣ ಕನ್ನಡಿ ಸ್ವಾಗತ ಇಷ್ಟೇ ವರ್ಷ ಅಂಚಿನಾಟ ಗುರಿಯನ್ನು ಶಾಶ್ವತ ಗುರಿಯನ್ನು ಅಂಚಿನಾಟ ಮತ್ತು ಒಬ್ಬರಿಗೆ ಓಡು ಮತ್ತು ಸಂದರ್ಭ ಹೆಚ್ಚಿನಾಡಿ ಸಾಂಕೇತಿಕವಾಗಿ ಒಂದು ಕಾರ್ಯಕ್ರಮ ಗುರಿಯವರು ಅದಕ್ಕೆ ಐದವಾದೇ ಗುರಿ ಸರಿ ಸೀತಾರಾಮಣ್ಣ ನಮ್ಮ ಆಡಳಿತ ಮಂಡಲದ ನೀರಿನ ಪಾತ್ರ ಆಡಳಿತ ಮಂಡಲ ಹಿರಿಯ ಸದಸ್ಯರಾದ ಸಂಜು ಸೋಮೇಶ್ವರ ಅಂಚನೆ ಬಂದಿದ್ದೇವೆ ಅವನ್ನ ಮಾತ್ರ ಡಿಸ್ಕೋಸ್ ಮಾಡ್ತದೆ ಒಂಜಿ ಸಂಘಕ್ಕೆ ಶಾಶ್ವತವಾದ ಒಂಜಿ ಜಾಣತಿಗೆ ಬೇರೆ ಬೇರೆ ಜೊಂಬೆ ಸಂಘಕ್ಕೆ ಹೆಚ್ಚಿನ ಬೋರ್ಡ್ ಆಯ್ತಾ ಕಾಸು ಸಂಘ ಬೇತೆ ಖರ್ಚು ಮಾಡಿ ಬಂದೆ ಶಾಶ್ವತ ಒಲಿನ ವಸ್ತು ಜಪ್ಪ ಬಂದ ಮುಂದೆ ಸಂಜೀವ ಸೋಮೇರ ಬಂದಿದ್ದೇನೆ ಈಗಲ ಬಂದಿದ್ದೇನೆ ಖಂಡಿತವಾದ ಗೌರವದಿಂದ ಅಂಚೆ ನಡೆದದ್ದು. ಮಾನ್ಯ ಸದಸ್ಯರೇ, 7ನೇ ಕಾರ್ಯಕ್ರಮ ಅಭಿನಂದನೆ ಕೊಟ್ಟು ಸಾಧಕರಿಗೆ ಸನ್ಮಾನ ಮಾಡೋದಿರ್ತದೆ. ಅವೇನೇ ಚಿಂತನ್ ಅಂಬೇಡ್ಕರ್ ನಾಗೇಶ್ ಮಾಡೋರು, ಸೆಕೆಂಡ್ PUC 91.10 ಪಾಯಿಂಟ್. ನಾ ಮಾಡೂರ್ದ ಸ್ಟೂಡೆಂಟ್ ನಾನು ಮಾಡೂರು ಶಾಲೆಡ್ ಕಲ್ಪೊಂದಿತ್ತೆ ಆ ಕ್ಲಾಸ್ ಇಡ್ಲ ಫಸ್ಟ್ ಫಲ ಮಾತಿಡ್ಲ ಫಸ್ಟ್ ಮಾಡೂರ್ದ ಸ್ಟೂಡೆಂಟ್. ಆಯ್ತಾ? ನೆಕ್ಸ್ಟ್ ಯಶಸ್ವಿನಿ ಪ್ರಶಾಂತ್ ಸಂಕೊಳಿಗೆ SLCD 80%. ಅಮ್ಮೇರಪದ ಪ್ರಶಾಂತ್ ಸಂಕೊಳಿಗೆ ಈಗ ಯಶಸ್ವಿನಿ ಇಲ್ಲದಕ್ಕೂ ಏರಿತ ಇಡಲ್ಲ ಬರೋಲಿ. ನೆಕ್ಸ್ಟ್ ಶ್ರವಿಕ್ ಕೆ
ಅಮೀರಪುದರ್ ಯಾದವ್ ಕುಂಪಲ SLCD 92%. ನಿಧಿ ಶ್ರೀ ಅಮೀರಪುದರ್ ಬಾಲಕೃಷ್ಣ ಕೆ 82%. ನೆಕ್ಸ್ಟ್ ತ್ರಿಷಾ ಜೈನ್ ಕುತ್ತಾರ್ ಅಮೀರಪುದರ್ ಜೈನ್ ಕುತ್ತಾರ್ SLC 89%. ಶಿಕ್ಷಾ ಅಮೀರಪುದರ್ ಸುಭಾಷ್ ಕೋಟೆಕಾರ್ SLC 84%. ನನದ ವಿದ್ಯಾರ್ಥಿ ವೇತನ ಮಹಿಳಾ ಘಟಕದ ಅಧ್ಯಕ್ಷರಾಯನ ಶ್ರೀಮತಿ ಸುಲತಿನಿ ಟೀಚರ್ ನಡಪಾಡ್ಕೊಡು. ಕಶ್ವಿ ಅರ್ಕುಲಾಲ್ 10%. ನೆಕ್ಸ್ಟ್ ನಿತಿ ಎಸ್ ಸದಾನಂದ ಕೊಂಡಾಣ SLC 79%. ತನುಶ್ರೀ ಅಮೀರಪುದರ್ ಜಗನ್ನಾಥ್ ಮಾಡೂರ್ SLC 98%. ಚಪ್ಪಾಳೆ ಜೋರು ಕೊಡ್ಲೆ ಎಡ್ಡ ಮಾರ್ಕ್. ಸಹನಾ ಅಮೀರಪುದರ್ ರೋಹಿತೇಶ್ ಕುಂಪಲ SLC 89%. ಪ್ರೀತೇಶ್ ಕುಮಾರ್ ಅಮೀರಪುದರ್ ಮೋಹನ್ ಉಚ್ಚಿಲ SLC 86%. ಶ್ರೀ ರಂಜಿತ್ ಉಚ್ಚಿಲ್ ಕೊರಡು ಪಣದೆ ವಿನಂತಿ ಬಂತಂದಿಲ್ಲ. ನೆಕ್ಸ್ಟ್ ಹರ್ಷಿತ್ ಕುಮಾರ್ ವಿನೋದ್ ಅಮೀರಪುದರ್ ವಿನೋದ್ ಕುಮಾರ್ ದೇವಿಪುರ SLC 81%. ಶ್ರೇಯಾ ಶ್ರೀ ಅಮೀರಪುದರ್ ಅಮರ್ನಾಥ್ ಮಾಡೂರ್ SLC 88%. ವಿದ್ಯಾ ಪ್ರೋತ್ಸಾಹ ಕೋಶಾಧಿಕಾರಿ ಪ್ರಕಾಶ್ ಪಿಲ್ಕೂರು ಕೊರೊಂದಿಲೆ. ಲಕ್ಷ ಬಿ ಅಮೀರಪುದರ್ ಭಾಸ್ಕರ್ ಕುತ್ತಾರ್ ಸೆಕೆಂಡ್ PUC 92%. ಯಶ್ವಿತ್ ಅಮೀರಪುದರ್ ನಾರಾಯಣ ಬಂಗೇರ ಸೆಕೆಂಡ್ PUC 95%. ಜೋರು ಚಪ್ಪಾಳೆ ಕೊರಡು. ಜೋರು ಚಪ್ಪಾಳೆ ಎಡೆ ಮಾರ್ಕ್ ಇದೆ ಜೋರದು ಚಪ್ಪಾಳೆ ಕೊರ್ಲೆ. ಕಾಂಗ್ರೆಸ್. ತುಷಾರ ಅಮೀರಪುದರ್ ಚಂದ್ರಹಾಸ್ ಉಳ್ಳಾಲ ಸೆಕೆಂಡ್ PUC 91%. ನೆಕ್ಸ್ಟ್ ಧನುಷ್ ಕುಲಾಲ್ ಅಮೀರಪುದರ್ ಜಯರಾಮ್ ಕುಲಾಲ್ ಕುಂಪಲ ಸೆಕೆಂಡ್ PUC ನನದ ವಿತರಣೆ 84%. ದಳಪತಿ ಪ್ರವೀಣ್ ಕೊಲ್ಯ. ನೆಕ್ಸ್ಟ್ ದಿಶಾನ್ ರಜನಿ SLC 86%. ಅಮೀರಪುದರ್ ರಜನಿ ದಿಶಾನ್ ಧನ್ಯವಾದಗಳು. ಕಲ್ತದ್ದು ಒಂಜಿ ಎಡ್ಡೆ ಕೆಲಸಕ್ಕೆ ಹೋದು ಏಪೋಗ್ಲ ನೀಕಲು ಸಂಘನೊಂಜಿ ಮರಪೊಚ್ಚಿ ಪನ್ನೊಂದುಲ್ಲ ಸಂಘಗ ಐನಾತ ಆರ್ಥಿಕ ಸಹಾಯ ಕೊರ್ದು ಸಂಘನೊಂಜಿ ಮರಪೊಚ್ಚಿ ಪಂಡದು ಎಲ್ಲ ಪಾಠದ ಜತೊಂಡ ವಿದ್ಯಾರ್ಥಿನಕಲು ಅಕ್ಲ ರಡ್ಡು ಅನಿಸಿಕೆ ಪನುಡು ಪಂಡದೆ ವಿನಂತಿ ಮಂತೊಂದಿಲ್ಲ. ದಯಮಂತ್ ಜೋಕುಲು ಅಕ್ಲ ಅನಿಸಿಕೆ ಪನುಡು ವಿದ್ಯಾ ಪ್ರೋತ್ಸಾಹ ಜತೊಂಡ ಈಜಿನಾಳ ಪೇರೆಂಟ್ಸ್ ತುಜ ಇಜರ ಇನಿ
91, 97 ಮತ ಮಾರ್ಕ್ ದೆತ್ತನ ಮಾರ್ಕ್ ತುನ ಬಾರಿ ಆಶ್ಚರ್ಯ ಆಪುಂಡು. ನಮ್ಮ ಸಮಾಜದ ಜೋಕುಲು ಈತಲ ಒಂಜಿ ಕಲ್ತೊಂದುಲ್ಲೇರು. ಆ ಜೋಕುಲ್ನ ಶ್ರಮ ಏತು ಕಷ್ಟ ಏತು ಓದು, ಆ ಓದನ ಮಾತ್ರ ಶ್ರಮೆತ್ತನ ಮಾತ್ರ ಆತ ಮಾರ್ಕ್ ಬರ ಸಾಧ್ಯ. ಖಂಡಿತವಾದ ಮಾತಾ ಜೋಕುಲ್ಲ ಇಂಚನೆ 80% ಇರ್ದು ಹೆಚ್ಚೆದೆತ್ತದೆ. ನನದ ವರ್ಷಡು ಈ ವೇದಿಕೆ ವಿದ್ಯಾಪ್ರಸಾದ ಜೊತನ್ನ ಜೋಕ್ಲೆ ಸಾಧಾರಣ 200-300 ಅವಾರ್ಡ್ ಪಂದು ಈ ಮೂಲಕ ನಿಗಳ ಪೇರೆಂಟ್ಸ್ ಕಡೆ ವಿನಂತಿ ಮಂತೊಂದು ವರ್ಮರಣೆ ಕಾರ್ಯಕ್ರಮ ಮಾನ್ಯ ಸದಸ್ಯರ ಸಲಹೆ ಸೂಚನೆ. ವಿದ್ಯಾಲಯ ಕೊಂಚ ಡಿಗ್ರಿಗೆ ಅಥವಾ PUCಗೆ SLCಗೆ ಇದ್ದು ಇಂಜಿನಿಯರ್ ಆಯ್ನ ಪುದಾರಡೆ ಪಾಡ್ಲ ಒಂದು ಹೆಚ್ಚಿಗೆ ಅವು ಉಂಟು ಅವತ್ತೊಂದು ಹೆಚ್ಚದ ಲೆಕ್ಕ ಐತೆ ಒಂಜಿ ಸಾವಿರ ಕೊಟ್ಟನೆ ಆತ ಐನೊಂತ ಹೆಚ್ಚೆ ಮಾಡ್ತಿರ್ತದೆ. ದಾನಿ ಹಾಕಲಲ್ಲಿ ಇಂಡಿವಿಜುವಲ್ ಪಾಡ್ಲ ಕೆಲವು ತಕ್ಕಲು ಕೊಡುವೇರು ದುಂಬು ಅಂಚ ಇತ್ತಲ್ಲಿ ದುಂಬು ಭಾರತದಿಂದ ಅಪಗ ನೂದಿರ್ನೋದು ಇತ್ತಂತ ಹೆಚ್ಚಿಗೆ ಅವರು ಆಂಡ ಅಕ್ಲ ಇಂಡಿವಿಜುವಲ್ ಪುದಾರಡೆ ಕೊಂಡ ಪ್ರಯೋಜನ ನಾವು ನೆನಂದ ಮೊತ್ತವನ್ನು ಕೊರಿಯರ ಪ್ರಯತ್ನ ಬರೋದಿಲ್ಲ. ಆಂಡ ಈತ್ನೇಟ 80% ಇತ್ತಂದ್ರೆ ನಾನು ನೆಕ್ಸ್ಟಿದ ವರ್ಷಗಳು 75% ಇದ್ದ ಜೋಕ್ಲೆಗೆ ಕೊರ್ಪ ಪಂಪದ ಒಂಜಿ ವಿಷಯ ಈ ಮಾತಾವಿಗೆ ತೆರಪ ಸದಸ್ಯರ ಸಲಹೆ ಸೂಚನೆ. ಒರಿಯ ಸದಸ್ಯೆ ಒಂದೊಂದು 2 ನಿಮಿಷ ಪಾತ್ರೆ ಅವಕಾಶ ಉಂಟು. ದಯಮಂತ್ ಸದಸ್ಯರು ಸಲಹೆ ಸೂಚನೆ ಕೊರಡು ಪಂಡದು. ಕುಲಾಲ ಸಂಘದ 10ನೇ ವರ್ಷ ಜವಾದ ಷಷ್ಠಬ್ದ ಬೇತೆ ಕಮ್ಯುನಿಟಿದ ಹತ್ತಿನ ಬೇತೆ ಸಂಘಟನೆ ಆನಂದ 10ನೇ ವರ್ಷ ಭಾರಿ ವಿಜೃಂಭಣೆ ಮಲ್ಪೊನಂಚಿನ ಅಕ್ಲೆಗೆ ಅಂಚಿನಂಜಿ ಅಂಗಲ ಪಾಂಡ ನಂಗೆ ಅವು ಇಜ್ಜಿಂಡತ್ತೆ ಇತ್ತೇನೆ ನಮ್ಮ ಕೆಲವರೇ ಪಂಡನ ಹತ್ತಿನಾಂಡ ಈ ಸಭೆಟ್ ಬತ್ತಿನಂಚಿನ ವಿಚಾರಗಳನ್ನು ಪುರ ತೂನಗ ನಂಗೆ ನನಲ ಸರಿಯಾದ ಉಂತೆರೆ ಒಂದು 10 ವರ್ಷ ಬೋರ್ಡು ಬಹುಶಃ 7ನೇ ವರ್ಷವೂ ಅತ್ಯಂತ ವಿಜೃಂಭಣೆ ಮಲ್ಪುಗ ಆಯ್ಕೆ ದೇವರು ಎತ್ತವಾಡಂದು ಆ ಸೋಮನಾಥ ಸ್ವಾಮಿಡೆಲ್ಲ ಆ ಕುಲ ದೇವರಾಯನ ವೀರನಾರಾಯಣ ಸ್ವಾಮಿಡೆಲ್ಲ ನಮ್ಮ ನಟ್ಟಿಗ ಏನು ಬನ್ನಾಗ ಅಂಕಲ್ಲ ರಾಜ್ಯ ಕೊಂಚ ಪಾತ್ರ ಪಂಡೇರು ಕುಂಬಾರರ ಗುಡಿಗೈಗಾರಿಕಾ ಸೊಸೈಟಿದ ಬ್ರಾಂಚ್ ಸೌಲ ಆನಾಗ ಅಕ್ಲಿತ್ತೆ ಭಾರಿ ಮಲ್ಲ ಮಟ್ಟೋಡು ಜನಕಲ್ನ ಗುಮ್ಮನ ವೈಪು ನೆಂಚ ಬಂಡ ನಮ್ಮ ಕುಲ ಕಸುಬನ್ನು ಐಕ್ ಸ್ಫೂರ್ತಿ ಕೊರ್ಪುನಂಚಿನ ನಮ್ಮ ಮಡಕೆಲಿನ ಪೂರ ಅಲ್ಪ ಅಲಂಕಾರ ಮಲ್ತು ದೀಪೇರು ಮೊರಣಿದ ಒಂಜಿ ಶಾಖೆ ಉದ್ಘಾಟನದ ಪೊರ್ತುಡು ಮನೆ ಸ್ಪೀಕರ್ ಅವ್ರು ಮಸ್ತ್ ಹಿಡಿದು ಇನ್ಸ್ಪಿರೇಷನ್ ಆಯ್ರು. ಮತ್ತು ಬೇತೆ ಸೊಸೈಟೀಸ್ ಉಂಡು, ಬಡಿತನಾಥ ಶಾಖೆಲ ಒಂದುಂಡು, ಒಂಜೇ ಪುದರದ 4 ಸಂಸ್ಥೆಲುಂಡು, ತೀವ್ರವಾದ ಕಾಂಪಿಟೇಷನ್ ಉಂಡು, ಜಾತಿಗೊಂಜಿ ಸೊಸೈಟೀಸ್ ಪುಟ್ಟೊಂದುಂಡು. ಆಂಡ ಎಂಕಿ ಖುಷಿ ಕೊರ್ನೆದಾದ ಅಂತ ಬಂಡ ನಿಖಲ್ ಈ ಒಪ್ಪ ಓರಣವಾದ ಮೂಲು ಜೋಡಿಸ ನಿಖಲ ಕುಲ ಕಸುಬುದ ಪ್ರತೀಕ ಬಂಡೇರ ಐಕ್ ಪೂರಕವಾದ ಅಲ್ಪದ ಅಧ್ಯಕ್ಷರು ಯಾರು ಮಸ್ತ್ ಹುಷಾರುಳ್ಳ್ಯಾರು ಯಾರು 2 ಬೇಡಿಕೆಲೇನು ಸ್ಪೀಕರ್ನ ಎದುರು ದಿಯರು ವೆಂಚಿನ ಎತ್ತರದ ಬಂಡ ನಂಕಿನಿ ನಮ್ಮ ಕುಲ ಕಸುಬುದ ದಾದ ಕುಂಬಾರಿಕೆ ಉಂಡ ಅಯ್ನ ನಡಪ ಒಂದು ಪೋಯರೆ ಆವೆ ಮಣ್ಣದ ಕೊರತೆ ಬಾರಿ ಉಂಡು. ಐಕ್ ಒಂಜಾತ ಮೀಸಲು ಜಾಗೆಲೆಯನ್ನು ಸರ್ಕಾರ ಕೊರಡು. 2ನೇದಾದ ನಮ್ಮ ಮಡಕೆ ದಾದ ಉಂಡ ಐನು ಬೈಪಾಯರೆ ಕರೆಂಟ್ದ ವೆಚ್ಚ ಭಾರಿ ಬರ್ಪು ನಡೆದಾದ ಇನ್ನಿತ ಯೂನಿಟ್ ರೇಟ್ ನಂಗೆ ಗೊತ್ತುಂಡು. ನಂಗೆ ಕರೆಂಟ್ ಫ್ರೀ ಕೊರಿಯರಿಗೋಸ್ಕರ ಕೈಗಾರಿಕೆಗಳಿಗೆ ವಾರಿ ಇಟ್ಟಿದ್ದು ಸರ್ಕಾರ ಅದನ್ನು ಮೆಸ್ಕಾಂ ಕರೆಂಟದ ಬೆಲೆ ಏರಾದನ್ನು ಬಂಡದು ಅವು ಭಾರಿ ಇಂಗ್ಲೆ ಕಷ್ಟ ಆಗೊಂದುಂಡು. ಇಂಗ್ಲೆ ಸೋಲಾರ್ ಘಟಕ ಕೊರಲೆ ಬನ್ನಕ್ಕೆ ಇಮಿಡಿಯೇಟ್ಲಿ ಆಯ್ತು 10 ಲಕ್ಷ ರೂಪಾಯಿನಾರು ಹೊಂದಾಣಿಕೆ ಮಲ್ತು ಕೊರಿಯರು. ಇಂಚಿನೇ ಒಂಜಿ ವಿಚಾರ ನಮ್ಮ ಈ ಕುಲಾಲ ಸಂಘದ ಒಂಜಿ ಬರಿ ಟುಪ್ಪಾಡೆ ಒಂಜಾತ್ ಮಡಕೆದ ಪೊರ್ಲು ಸಮಾಜವು ತೆರಿಪು ಲೆಕ್ಕ ಐಲ್ನ ಒಂಜಿ ಒಪ್ಪ ಓರಣವಾದ ಜೋಡಿಸೋನನ್ನ ಅತ್ತನ ಒಂಜಿ ಇಲ್ಲೇ ಮಾರಾಟ ಘಟಕ ನೆಂಚಿನಲ್ಲ ಉಪ್ಪಾಡಂದಾರು ಪಂಡೇರು ಆ ಎಡ್ಡ ವಿಚಾರ ಅಂದ್ಯಾನ ನಂಬುವೆ. ಹಿಡಿದು ಬೊಕ್ಕದ ನಮ್ಮ ಜೋಕುಲ್ನ ಬಗೆಟ್ ಸುಮಾರು 15 ಮನ ಜನದನ್ನ ಸ್ಕಾಲರ್ಶಿಪ್ ದೆತ್ತೊಂಡೇರು. ನಿಖಲ್ ಮಾತಾರಲ್ಲ ಒಂಜಿ 2 ಜನ ಆಂಡಲ 2 ಪಾತೆರೋಡು ಆಂಡಂದು ಇಂಕ ಅನಿಸ್ತಂಡೆ ಆಂಡ ಗೊತ್ತುಂಡು ಇನಿ ಜೋಕುಲು ಅಕಲ್ನ ಎಜುಕೇಷನ್ 99.9 98 ಇದು ಪುರ ದಿತ್ತು ಜಿನ್ನಾಂಡ ಅಪ್ಪ ಅಮ್ಮಗ ತೃಪ್ತಿ ಆಪುಜಿ
ಎಂಕಲ್ನೆಲ್ಲ ಇರೋದವೇ ಇತ್ತು ದೇವರು ಒದಗಾಯರು ನನ್ನ ಮಗಲ್ MBBS ಪಾಸಾದ 50 ಜೋಕ್ಲೆಡ್ ಅಲ್ಲೊಂದು MD ಸೀಟ್ ಇದ್ದ ನನ್ನ ಪುಣ್ಣು ಅಲ್ಲಿಗೆ ಕೂರ್ಗ್ ಮೆಡಿಕಲ್ ಕಾಲೇಜ್ ಇತ್ತೆ ENT MD ಸೀಟ್ ಸರ್ಕಾರಿ ಸೀಟ್ ತಿಕ್ಕಂಡೆ ಬಹುಶಃ ಸೆಕೆಂಡ್ ರೌಂಡ್ ಬೇತೆ ಕಾಲೇಜ್ ತಿಕ್ಕೇರ್ಲೆ ಯಾರು ಅಂಚಿತ್ತಿನ ಯೋಗನ ಒಂಜಿ ಎಲ್ಲಿ ಒಂದು ಮಾಧ್ಯಮದ ಅದು ಅಥವಾ ಕುಂಬಾರ ಸಮುದಾಯದ ಸಾಧ್ಯನೇ ಇಜ್ಜಿನಿಕಲ್ಲ ಸಮಾಜಕ್ಕೊಂದು ಪನ್ಪನಕಲು ಬರ ಇತ್ತೇರು ಅಕಲ ನಡುಟ್ಟು ಅಂಚಿನಂದು ಯೋಗ ಎಂಕ ದೇವರ ಕೊರ್ನೆಕ್ ಪೂರ ನಿಕಲ ಹಿರಿಯಕಲ್ನ ಆಶೀರ್ವಾದ ಅಂದೆ ನೆನ್ಮೆ ನಿಖಲ್ ಜೋಕುಲು ನಿಖಲ್ನ ವಿದ್ಯಾಭ್ಯಾಸದ ಕೊಡ್ತುಡು ದಯಬಂಡ ನಿಖಲೆ ಕೊರ್ನ ಕೈ ಅವು ಒಂದು ಟೀಚರ್ನ ಅಲ್ಲಿ ಎತ್ತು ಬಣ್ಣ ನಾಲ ಇಲ್ಲ ಒಂದು ಟೀಚರ್ನ ಅಂಚಾಯ ನಡೆದ ಅದು ನಿಖಲ್ ಮಾತಿರಲ್ಲ ನಿಖಲ್ನ ಈ ಅವಧಿ ನಿಖಲ್ ಕುಲಾಲ ಸಂಘ ಮತ್ತು ಡ್ಯಾನ್ಸ್ ಮಂತ್ರ ಜಿಲ್ಲೆಂಕ್ಲೆ ಬೇಜಾರಿಗೆ ಅತ್ತು ನಾಡ ಓಲಾ ಜಾತ್ರದ ಓಲ ಹತ್ರ ಒಂಜಿ ಮಾರ್ಗೋಡು ಭಜನೆ ಮಂತ್ರನ ಮಲ್ಪೋಡು ಮಲ್ತದಿಲ್ಲ ಈ ಪೊರ್ತು ನಾನು ಪನಪುನೆಂಚಿನ ಬಂಡ ನಿಖಲ್ನ ಗಮನ ಎಜುಕೇಷನ್ ದಂಚಿಪ್ಪೋಡು ವಾರೀತಿ ಎಜುಕೇಷನ್ ಮಲ್ತನ ನಿಖಲ್ CET ಪಾಸ್ ಆವಲಿ ಎಂಚ ನೀಟಿಗೆ ಸಿದ್ಧತೆ ಬೋಡು ಒಂದು ವೇಳೆ ಇದು ತುಂಬರಿತದೆ ನಿಗಲ್ದಾಲ AS ತಂಚಿ ಗಮನ ಕೊರ್ಪಾರಂದಾಂಡ ಆ ರೀತಿ ಚಾಣಕ್ಯ ಅಕಾಡೆಮಿಕ್ಲೆ ಪೋಡು ನೆತ್ತ ಬಗ್ಗೆ ಬರೋ ಯೋಚನೆ ಮಲ್ಪನಂಚಿನ ಕಾಲ ಮುಟ್ಟುದುಂಡು ವಾ BA ವಾ BCom ವಾ BS ಇಲ್ಲ ನನ್ನ ವರ್ಕೌಟ್ ಆಪುಜಿ ಅಂಚಾಯ ನಡೆದಾದು ಇನ್ನು ಏರು ಜೋಕುಲು ಸ್ಕಾಲರ್ಶಿಪ್ ದೆತ್ತೊಂದಾರ ನಿಖಲ್ ಮುಲ್ ಭಾಷಣ ಮಲ್ತು ಜನಲ ಮಲ್ಲೆಜ್ಜಿ ನಿಖಲ್ ಒಂದು ಎಡ್ಡೆ ಉದ್ಯೋಗಿಲಾದ ಒಂದು ಎಡ್ಡೆ ಸರ್ಕಾರಿ ಸಿಬ್ಬಂದಿ ಆದ ಅಥವಾ ಒಂದು ಎಡ್ಡೆ ಡಾಕ್ಟರ್ ಆದ ಒಂದು ಎಡ್ಡೆ ಇಂಜಿನಿಯರ್ ಆದ ಅಥವಾ ಒಂದು AS ಆಫೀಸರ್ ಆದ ಬೊಕ್ಕಲ ನಿಖಲ್ ಪಾತ್ರಲೆ ಬಂದ್ಬನ ಹರೈಕೆ ಅಂಚಾದ ನಿಖಲ್ನ ಗುಮಾನ ಎಜುಕೇಷನ್ ದಂಚಿಪೋಡೆ ಇನಿ ಒಂದು ಬಾಲೆ CET ಜಿನ ನೀಟ್ ಮಲ್ಪೋಡು ನಾಂಡ ಅಮ್ಮೇರು ಕಾಲಿ ಬೆಂದನ ಯಾರು ಯಾನ್ ಬೆಂತಿನ ಮಾತ್ರ ಸಾಲ ಹೊಂದಾಣಿಕೆ ಮಲ್ಪ ನಾ ಬೊಕ್ಕ ಒಂದು ಅಂಚಿನ ಮಲ್ತೊಂದು ಪೋತೆ ಅಂಡ ಒಂದು ಅಪ್ಪಾಯಿ ನಾಳೆ ಒಂಜಿ ಬಾಲೆ 8 ಡುಪ್ಪುನಗನೆ ಐಕ್ ಮಾಮಲ್ಲ ಗುಮನ ಕೊರೋಡು ಅವು ಗೊತ್ತುಡು ಇನಿ ಒಂಜಿ ಗ್ರಾಮೀಣ ಕೃಪಾಂಕ ತಿಕ್ಕೊಡುಂದಾಂಡ ಒಂಜಿ ಶಾಲೆಲು ಪುರ ಇಂಚ ಬದಲಾತಂಡೆ ಬಂದು ಎನ್ನ ಮಗಲು ಅಲ್ಲಿ ಹೊರಮನೆ ಕ್ಲಾಸ್ ಉಡುಪುನಾಗ ಕನಚೂರು ಅವು ಗ್ರಾಮ ಪಂಚಾಯತ್ ಆದಿತ್ತಂಡು ಅಲ್ಲಿ ಇಂಚು ಬಂದಾಗ ಗ್ರಾಮೀಣ ಕೃಪಾಂಕ ಚೇಂಜ್ ಆಂಡು ಟೌನ್ ಪಂಚಾಯತ್ ಅನ್ನು ಪೂರ ಬದಲಾವಣೆ ಅವೊಂದು ಉಪ್ಪುಂಡು ಐಕ್ ಸರಿಯಾದ ಸುರೂಟೆ ನಮ್ಮ ಹಿಂದುಳಿದ ವರ್ಗ ಅಂತ ಬಂದಿರೋ ರಂಗದಲ್ಲ ಬೇಜಾರಿಜ್ಜಿ ತೂಯತ್ತೆ ನಮ್ಮ ಲೆಕ್ಕಾಚಾರ ಆಂಡ ನಮ್ಮ ನನ್ನ ಹಿಂದುಳಿದ ವರ್ಗ ಅದು ಪೆರಬಲ್ಲಿ ಐಕೋಸ್ಕರ ನಮ್ಮ ಜಾತಿ ಮೀಸಲುಡು ನಂಗೆ ಕಂಜಪುದಾರಿತ್ತಂದಾಂಡಲ್ಲ ನಮ್ಮ ಸ್ಟೇಟಸ್ ಎಡ್ಡಾವಡು ಅಂಚಾದು ಅಪ್ಪೆ ಆ ಬಾಲೆನ ವಾರೀತಿ ಸಿದ್ಧತೆ ಮಲ್ಪಡೋದು ಬಂಡ ಐಕ್ಯ ಕೊರ್ಪನ ಕೋಚಿಂಗ್ ಅವು ಕೆಲವರು ಕೋಚಿಂಗ್ ಇಜ್ಜಂದೆ ಆತ ದೆತ್ತೇರು ಈತ ದೆತ್ತೇರು ಪನ್ಪನಮ ಅವು ನಂಗೆ ಪೆರ್ಮೆ ಅಂಡ ಕೋಚಿಂಗ್ ಇಜ್ಜಂದೆ ನಾನು ಆಪುಜಿ ಐಕೆ ಕೋಚಿಂಗ್ ಕೊರೋಡು 90%, 94%, 99% ದೆಪ್ಪೊಡು ಪೂರ ಪನ್ಪುನ ತಪ್ಪತ್ತು ದಯಬಂಡ ಎಲ್ಲಂಜಿ ನಿಖಲ್ CET ಕೌನ್ಸಿಲಿಂಗ್ ಪೋನಾಗ ನಿಖಲ್ನ ಪೇಪರ್ ಒಂಜಿ ರಡ್ಡಿಯಲ್ಲಿ ಡಾಟ್ ಇತ್ತಂದಾಂಡ ಎನ್ಮನೋದು ಜೋಕಲ್ನ ಪಿರವುಗು ನಿಖಲ್ನ ಪೇಪರ್ ಪೋಪುಂಡು ಎನ್ಮನೋದು ಜನ ಪಿರೋರ ಆ ಕೋಟಗಾಯ ಬನ್ನಾಗ CET ಕೌನ್ಸಿಲಿಂಗ್ ಮುಗಿದುಪ್ಪುಂಡು ಅಂಚಾಯ ನಡೆದಾದ ನಿಖಲ್ನ ಜೋಕಲ್ನ ಎಜುಕೇಷನ್ಗೆ ಮಲ್ಲ ಗಮನ ಕೊರ್ಲೆ ನಮ್ಮ ಮುಲ್ತ ಶಾಸಕರ ಪಲ್ಲೆಕ ಜೋಕಲಿಗೆ ಸಂಪತ್ತು ಮಲ್ಪುನೆತ ಬದಲು ಜೋಕಲಿಂದ ನಮ್ಮ ಸಂಪತ್ತು ಮಲ್ಪುಗ ಬಂಡದು ಅಂಚಿತ್ತಿನ ಇರಾದೆ ಒಂದು ಏರ್ಪೂರ ಇನ್ನು ಜೋಕುಲು ಮುಲ್ಪ ಸ್ಕಾಲರ್ಶಿಪ್ ದೇತೊಂದರ ನಿಖಲು ನನ್ನ ಉನ್ನತ ಶಿಕ್ಷಣಕ್ಕೆ ಮಲ್ಲ ಗಮನ ಕೊರ್ಲೆ ಉನ್ನತ ಶಿಕ್ಷಣದ ಒಟ್ಟಿಗೆ ದಾದಾಂಡಲ ಎಲ್ಲ ನಿಖಲೆ 4 ಮುಕ್ಕಾಲು ಸಂಪಾದನೆ ಅನಗ ಎನ್ನಲ ಋಣ ಈ ಸಂಘಗುಂಡು ಯಾಲ್ಲ ಮುಲ್ಪಡ್ದು 100 ರೂಪಾಯಿ ಕೊನೊಂದು ಪೋಯಿನಾಯಿ ತುಕರಡ್ಡು ಜೋಕ್ಲಿಗೆ ಜಾಬ್ ಆದನಗ ಕೊರಿಯರ್ ಎತ್ತವಡ ನಟ್ಟು ಅಂಚಿನ ನಿಖಲ್ಲ ಅಂಚಿನ ಋಣನ ಈ ಸಂಘಗೂ ಸಂದಾಲಿಂದ ಪನೊಂದು ಅತ್ಯಂತ ಪ್ರಾಮಾಣಿಕ ಒಂಜಿ ಗೊತ್ತು ನನಗೆ ಏನು ಪನ್ಬುಜಾನ ಪ್ರಾಮಾಣಿಕವಾಯಿನಂಚಿನ ಗುಣನಡತೆ ಒಪ್ಪುನಂಚಿನ ಈ ಸಮಾಜಗೂ ನನಲ ಉಪ್ಪುದರ ಒರಿದು ಬರಡೆಂದು ಹಾರೈಸಿದೆ ಎನ್ನ ಪಾತ್ರ ಅಂತವೆ ಶುಭ ವಂದನೆ. ಸಂಘದ ಸಂದೇಶ ವಾಚನ ಸಂಘದ ಮಹಿಳಾ ಘಟಕದ ಅಧ್ಯಕ್ಷರಾಯನ ಸುಲಚನ್ ಟೀಚರ್ ಸಂದೇಶ ವಾಚನ ಓದಿ. ಮಾತರಿಲ್ಲ ನಮಸ್ಕಾರ. ಶುಭ ಸಂದೇಶ ಓದೊಂದುಲ್ಲೆ. ಕುಲಾಲ ಸಂಘ ರಿಜಿಸ್ಟರ್ ಬುಕ್ಕಿಗುಡ್ಡೆ ಪೆರ್ಡೂರು ಉಡುಪಿ ತಾಲೂಕು ಮತ್ತು ಜಿಲ್ಲೆ. ಅಧ್ಯಕ್ಷರು ಕುಲಾಲ ಸಂಘ ಕೊಲ್ಯ. ವಿಷಯ ಆಮಂತ್ರಣ ಪತ್ರಿಕೆ ತಲುಪಿದ ಬಗ್ಗೆ. ಮಾನ್ಯರೇ, ದಿನಾಂಕ 1/12/2024 ಭಾನುವಾರದಂದು ನಡೆಯಲಿರುವ 60ನೇ ವಾರ್ಷಿಕ ಮಹಾಸಭೆಯ ಆಮಂತ್ರಣ ಪತ್ರಿಕೆಯು ನಮಗೆ ತಲುಪಿದ್ದು
ಆ ದಿನ ಬೆಳಿಗ್ಗೆ ನಡೆಯಲಿರುವ ಗಣಹೋಮ ಹಾಗೂ ಶ್ರೀ ಸತ್ಯನಾರಾಯಣ ಪೂಜೆಯು ಯಶಸ್ವಿಯಾಗಿ ನಡೆಯಲಿ ಹಾಗೂ ಅಧ್ಯಕ್ಷರಾದ ಶ್ರೀ ಬಿ ಭಾಸ್ಕರ್ ಕುತ್ತಾರ್ ಇವರ ಘನ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಎಲ್ಲ ಕಾರ್ಯಕ್ರಮಗಳು ಯಶಸ್ಸನ್ನು ಕಾಣಲಿ ಎಂದು ಹಾರೈಸುವ ಶ್ರೀ ಅನಂತ ಪದ್ಮನಾಭ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಧನ್ಯವಾದಗಳೊಂದಿಗೆ ಇದೀ ತಮ್ಮ ವಿಶ್ವಾಸಿ ಅಧ್ಯಕ್ಷರು ಕುಲಾಲ ಸಂಘ ಪೆಡ್ಡೂರ್, ಉಡುಪಿ ತಾಲೂಕು. ಏನಿತ ಈ ಅಜ್ಪನೆ ಮಹಾಸಭೆಯ ವೇದಿಕೆ ಮಿತಿಯೆತ್ತಿನ ಎನ್ನ ಆತ್ಮೀಯರಾಯನ ಗೌರವಾನ್ವಿತ ಉಪಾಧ್ಯಕ್ಷರಾಯನ ಹರಿನೆಕ್ಸ್ ಟೀಚರ್ ಅಂಚನೆ ಮಹಿಳಾ ಘಟಕದ ಇನಿ ಮಹಿಳಾ ಘಟಕದ ತುಳಸಿನ್ ಟೀಚರ್ ನಿಖಿಲ ಮಾತ ಗೊತ್ತುಪ್ಪು 13 ವರ್ಷೋಡು ಇನಿ ಉಳ್ಳಾಲ ತಾಲೂಕು ಬುಡ್ದು ಬಂಟೋಳ ತಾಲೂಕು ಮುಟ್ಟ ಮಹಿಳಾ ಘಟಕದ ಅವನು ಕಟ್ಟದು ಆ ಜೋಕ್ಲಿನ ತರಬೇತಿ ಮಂತಿದೆ. ಇನ್ನು ವಿಶೇಷವಾಗಿ ಈ ನಮ್ಮ ಸಂಘಗೂ ಪ್ರಶಸ್ತಿ ಪ್ರದಾನ ಮಂತಿನ ಹರಿನೆಕ್ಸ್ ಟೀಚರ್ ಅಂಚನೆ ವರ್ಷದ ಲೆಕ್ಕಪತ್ರನ ಕೂಲುಂಶಕವಾದ ನಿಖಿಲ್ನ ದುಂಬುದೇದು ಅಪ್ ಟು ಡೇಟ್ ಲೆಕ್ಕಪತ್ರ ಮಂತು ಕೊಡ್ತಿನ ಎನ್ನ ಸಹೋದ್ಯೋಗಿ ಆಯನ ಪ್ರಕಾಶ್ ಪಿಲ್ಕುರ್ ಅಂಚನೆ ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿ ಪಂಡ ಇಡೀ ಯುವಗೂ ನರನಾಡಿ ತಿಲಕಗೆ 6 ಫಸ್ಟ್ ಪನೊಂದಿತ್ತೇರಿ ಈ ಸಂಘದ ಪ್ರಧಾನ ಕಾರ್ಯದರ್ಶಿ ಆಯನ ರಂದು ಉಚ್ಚಿಲಿಗೆ ದಾದೋ ಗೊತ್ತುಂಡು ಅಧ್ಯಕ್ಷ ಆಯನಾಗೆ ದಾದೋ ಗೊತ್ತುಂಡು ಪಂಡದು ಆಂಡ ಪ್ರಧಾನ ಕಾರ್ಯದರ್ಶಿ ಯಾನ್ ಇನಿ 3 ವರ್ಷದ ಮಂತಿನ ಅವ್ರನ್ನ ಕಾರ್ಯವೈಖರ್ಯ ನಿಜವಾದಲ್ಲ ಎಂಕ್ ಸಪೋರ್ಟ್ ಆದ ಮಸ್ತ್ ಕೆಲಸ ಮಂತೀರಿ ಅರೆಲ್ಲ ಈ ವೇದಿಕೆಡ್ ಸೋಲ್ಮೆ ಮಂತೊಂದು ಅಂಚನೆ ದಳಪತಿ ಆಯನ ಪ್ರವೀಣ್ ಕೊಲ್ಯ ಇನಿ ದಳಪತಿ ಸಂಘಟನೆ ಒಂತೆ ನಿಖಿಲ ಮಾತೆರೆಗಳ ಗೊತ್ತುಪ್ಪು ಇನಿ ಜವನಿಯರ ಮಾತ ಬೆತೆ ಬೆತೆ ಸಂಘಟನೆ ಅಂಚನೆ ಬೆತೆ ಬೆತೆ ಧಾರ್ಮಿಕ ಸಂಘಟನೆ ಇತ್ತಿನಿಟ್ಟು ಇನಿ ಕುಲಾಲ ಸಂಘ ಜವನಿಯರು ಬರ್ಪುನ ಕಮ್ಮಿ ಆತನೆ ಆಂಡಲ ಎಂಕಲ ಸೇವಾ ದಳಪತಿ ಪ್ರವೀಣ್ ಕೊಲ್ಯ ಇನಿ ಅವ್ರನ್ನ ನೇತೃತ್ವಗಳು ಕೆಲವು ಕೆಲಸ ಕಾರ್ಯ ಈ ಸಂಘದ ಕೆಲಸ ಕಾರ್ಯಗೂ ಬೆನ್ನುಬಾಯಿನ ಪ್ರವೀಣ್ ಕೊಲ್ಯರೆ ಅಂಚನೆ ಎದುರು ಕುಲ್ದಿನ ಹಿರಿಯ ಸದಸ್ಯರೇ ಮಹಿಳಾ ಸದಸ್ಯರೇ ಈ ಅಜ್ಪನೆ ವಾರ್ಷಿಕ ಮಹಾಸಭೆ ನಡೆಬೇರೆ ನಿಖಲೆ ಮಾತೆರೆಗಳ ಶುಭ ಕೊರೊಂದು ಇನಿ 3 ವರ್ಷ ದುಂಬು ನಮ್ಮ ಸಂಘ ಉದ್ಘಾಟನೆ ಆಯ್ಬಕ್ಕ ಇನಿ 3 ವರ್ಷೋಡು ನಮ್ಮ ಕಾರ್ಯಕ್ರಮ ದುಂಬು ಯಾಕಡೆ ತಂತ್ರಿದಾರ ಪಂಡ್ಲಕನೆ ಅಕ್ಷಯ ಪಾತ್ರ ಕೊಡ್ತೇವೆ ಅವೇನು ನಡಪವನ ಕೆಲಸ ಎಂಕಲ್ನ ಪಂಡದು ನನ್ನ ಎಂಕುಲು ಬಕ್ಕ ನನ್ನ ದಾಖಲೆಗೆ ಅವೇನು ನಡಪಾಡು ಕೊಡ್ತು ಬಂದು ಒಂದು ಆಸೆ ಆಶೀರ್ವಾದ ಮಂತೇರಿ ಅವೇ ಲೆಕ್ಕನೆ ಇನ್ನು ಕಾಂಡದ ಪೊರ್ತು ದುಂಬುದ ಹಿರಿಯಕುಲು ಕಾಂಡೆ ಗಣಹೋಮ ಸತ್ಯನಾರಾಯಣ ಪೂಜೆ ಅನ್ನ ಪ್ರಸಾದ ಕೊಡ್ದು ಮಹಾಸಭೆ ಮಂತು ಅಂತೇರಿ ಅವೆಲ್ಲ ಆ ಕಟ್ಟನ್ನು ಎಂಕುಲು ಒರಿಪಾವುಡು ಪಂಪನ ವಿಶೇಷ ಅದು ಇನ್ನು ನಮ್ಮ ಆಡಳಿತ ಮಂಡಳಿದ ಸದಸ್ಯರನ್ನ ಒಪ್ಪಿಗೆ ನೀಡಿ ಈ ವರ್ಷ ಗಣಹೋಮ ಸತ್ಯನಾರಾಯಣ ಪೂಜಾ ಈ ಸಂಘಗೂ ಈ ಆಡಳಿತ ಮಂಡಳಿಗೆ ಜೋಕ್ಲೆಗೆ ಪುಸ್ತಕ ವಿತರಣೆ ಮಂತು ಅಂತೇಳಿ ದುಂಬು ಆಂಡಲ ಆ ಪುಸ್ತಕ ವಿತರಣೆಲ ಮನ್ಪೋಡ್ ಪಂಡು ಒಂಜಿ ಈರಾದ ಈ ಆಡಳಿತ ಮಂಡಳಿ ಉಂಡು ದಯಪಂಡ ಇತ್ತ ಪುಸ್ತಕ ವಿತರಣೆ ಮಂತ್ರ ಮಾತಾ ಜೋಕ್ಲೆಗೆ ಶಾಲೆಡ್ ಬುಕ್ ತಿಕ್ಕೊಡು ಬೆತೆ ಬೆತೆ ತಿಕ್ಕೊಡು ಆಂಡ ಅವಿನ ಬುಡ್ಚಿ ಪಂಪನ ವಿಷಯ ಇತ್ತು ಆಂಡ ಇನಿಕಲ ನಮ್ಮ ಕುಲಾಲ ಸಂಘದ ಪುಸ್ತಕ ಜೊತ್ತಿನ ಜೋಕುಲು ಇನಿ ವಿದೇಶಡು ಬೆತೆ ಬೇತೆ ಮಲಮಲ್ಲ ಉದ್ಯೋಗಡು ಇತ್ತಿಲ್ಲ ಇನಿ ಐತ ನೆನಪುಗು ಅಕಲು ಉದ್ಯೋಗಡು ಇತ್ತಿನಕಲು ಇನಿ ಸಂಘಗೂ ವಿದ್ಯಾನಿಧಿಗೆ ಪ್ರೋತ್ಸಾಹದಲ್ಲಿ ಉದಾಹರಣೆಗೆ ನಮ್ಮ ಸಂಘದ ದಿವಂಗತ ದೇವಪ್ಪ ಸೋಮೇಶ್ವರನ ಮಗೆ ಜಯಶಂಕರ್ ಅರ್ನ ಕೈತಲೆ ಸಂಘದ ಕೋಶಾಧಿಕಾರಿ ಪೋದು ವಿನಂತಿ ಪತ್ರ ಬೆಟ್ಟಿಗೆ ವಿದ್ಯಾನಿಧಿಗೆ 5,000 ಮೊತ್ತ ಅವೇ ಲೆಕ್ಕನೆ ಸಾಯಿ ಸಾಗರ್ ಪಂಪನ ವಿಷಯ ಗೊತ್ತಿಲ್ಲ ಈ ಎಲ್ಲಪ್ಪನಾಗ ಈ ಸಂಗೋಡು ಒಡನಾಟ ಇರ್ತದೆ ಇನಿ ದುಬೈ ಲಂಡನ್ 2 ಜೋಕುಲು ಉಳ್ಳೇರಿ ಅಕುಲ್ಲ ಈ ಸಹಾಯ ಕೊರೊಂದಿಲ್ಲ ಅಂಚನೆ ಬೇತೆ ಬೇತೆ ರೀತಿಯ ಸಹಾಯದಾನ ವಿದ್ಯಾದಾನ ಅಂಚನೆ ನಿಖಲೆ ಮಾತಾಡಲ ಗೊತ್ತುಪ್ಪು ನಮ್ಮ ಮಹಿಳಾ ಘಟಕದ ಹಿರಿಯರಾಯನ ರಾಜೀವ್ ಕೆಂಪು ಮಣ್ಣು ವಿದಿಶಾ ಇತ್ತೀಚೆಗೆ 6 ದುಬೈಡ್ ಅಪಘಾತಡು ದೇವರನ ಪಾದ ಸೇರಿದರು
ಅರೆಗೆ ವಿಶೇಷವಾದ ಒಂಜಿ ಶ್ರದ್ಧಾಂಜಲಿ ಅರ್ಪಿಸೋಡಿತ್ತನೆ ಆ ಕಡೆ ಆಂಡ ನೆನಪಿತ್ತಂದು ಕೊಡೊಂಜಿ ವಿಧ ಅನಗ ಕೂಡಾರ ಮನಸ್ಸಿಗೆ ನೋವು ಮನ್ಪುನ ಪಡಿಸೆ ವಿಷಯಡು ಆಂಡ ಇನಿ ಅರ್ನ ನೆನಪುಗೋಸ್ಕರ ಇನಿ ಯಾರು ವಿದ್ಯಾನಿಧಿಗೆ ಮಲ್ಲ ಮತ್ತು 5,000 ಕೊಡ್ತೇರಿ ಅರ್ನ ಆತ್ಮಗೆ ಶಾಂತಿಲತಿ ಕಡೆ ಅರ್ನ ಪುದಾರು ಸದಾ ಉಪ್ಪೊಡೊಂದು ಪದ್ಯರು ಅಂಚೈನಟ್ ಅವಿನ ಸ್ವೀಕಾರ ಮಂತಂದು ಇನಿ ಬೇತೆ ಬೇತೆ ರೀತಿಯಲ್ಲಿ ಸಹಾಯ ಮಂತೇರು ವಿದ್ಯಾನಿಧಿಗೆ ಪುದರ್ ಪಂಡ ಮಸ್ತ್ ಕೊಡ್ತಾಪುಂಡು ಅವೇ ಲೆಕ್ಕನೆ ನಮ್ಮ ಸಂಘದ ಸದಸ್ಯರು ನಮ್ಮ 14 ಗ್ರಾಮದ ಒಳಪಟ್ಟಣ ಆಂಡಲ ನಮ್ಮ ಇತ್ತೆ ಉಪ್ಪುಣಿ ಅಜೀವ ಸದಸ್ಯರು ಖಾಲಿ 450 ಜನ ಅಪಗ ಈ 14 ಒಂದು ನೇರು ದುಂಬು 280 ಜನ ಇರ್ತೇನೆ ಈ 3 ವರ್ಷದಿಂದ ಎಂಕಲ್ನ ಆಡಳಿತ ಮಂಡಳಿ ಉದಾಹರಣೆ ಆದ ಎಂಕಲ್ನ ಪ್ರಧಾನ ಕಾರ್ಯದರ್ಶಿ ರಂಜು ತುಚೆಲ್ ಅರ್ನ ಉಪ ಕಾರ್ಯದರ್ಶಿ ಜಯಂತ್ ಸಂಕೋಲಿಗೆ ಅಕ್ಲ ನೇತೃತ್ವಡು ಇನಿ ಕುಂಪಲ ಸೈಡ್ಗೆ ಮತ್ತೆ ಹೋದು ಮಾತಾ ಇಲ್ಲದೆಲ್ಲ ಈ ಆಮಂತ್ರಣ ಪತ್ರಿಕೆ ಒಂಜಿ ನಮ್ಮ ಸಮಾಜದಕ್ಕೆ ಕೊರಡು ಪನ್ಪ ಉದ್ದೇಶಡು ಅಕ್ಕಲ್ನ ಗ್ರಾಮನ ಬುಡ್ದು ಇನಿ ಪೋತೇರಿ ಆಂಡಲ ಇನಿ ಕುಂಪಲ ಕೆಲವೇ ಜನ ಬೇಜರಿ ಈತ ಶ್ರಮ ಬರೊಂದಿಲ್ಲರಿ ಎಂಕಲ್ನ ಆಡಳಿತ ಮಂಡಲದ ಸದಸ್ಯರು ಅಂಚನೆ ಪದಾಧಿಕಾರಿಗಳು ದಯಮಂತ ನಿಗಳು ಮಾತಾಡಲ್ಲ ಆಯ್ನಾತ್ ಸಂಘದ ಸದಸ್ಯರಾದೆ ಒಂಜಿ 14 ಗ್ರಾಮಡು 1,000 ಸದಸ್ಯತನ ಇದ್ದಿನಾಂಡ ಈತ ಮಲ್ಲ ರಡ್ಡರ ಕೋಟಿದ ಒಂಜಿ ಸಮುದಾಯ ಭವನಗೆ 450 ಸಜೀವ ಸದಸ್ಯರು ಬಂಡ ಒಂಜಿ ಅಸಹಾಯ ಪುನ ಸಂಗತಿ ಐಗೆ ನಿಗಳು ಸಹಕಾರ ಮನ್ಪೋಡು ಅವೇ ಲೆಕ್ಕನೆ ಇನಿ ಇತ್ತೀಚೆಗೆ ನಿಧನ ಆಯ್ನ ದೇವಪ್ಪ ಎಂ ಸೋಮೇಶ್ವರನ ವಿಷಯಡು 2 ಪಾತ್ರ ಪನೊಡೆ ಹಾಪುಂಡು ಇನಿ 6 ಮಾತ್ರ ಅರ್ನ ಇಡೀ ಫ್ಯಾಮಿಲಿ ಈ ಸಂಘ ಕುಟುಂಬ ಬಂಡದು ಕೊಡ್ತಿನ ಈ ಧನಸಹಾಯ ಈ ಸಂಘ ಏಪಲ ಮರಪೆರ ಸಾಧ್ಯ ಇಜ್ಜಿ ಅಂಜಾದ ಅರ್ನ ನೆನಪು ಅರ್ನ ಕೆಲವು ಸಲಹೆ ಸೂಚನೆ ಎಂಕ್ಲೆಗೆ ಇನಿ ಅಭಾರಿ ಆದುಂಡು ಅವೇ ಲೆಕ್ಕನೆ ಹೇಮಎಂ ಕೋಟಕರ್ ಸುದೀರ್ಘ 4 ವರ್ಷ ಅವಧಿಡು ಈ ಸಂಘದ ಅಧ್ಯಕ್ಷ ಆದಿ ಇಂಜಿತ್ತೆ ನಿಧನ ಆತನು ಬೊಕೊಂಜಿ ವಿಷಯ ಎಂಜಿನ ಬಂಡ ನಮ್ಮ ಈ 27 ಸೆಂಟ್ ಜಾಗಡು ನಮ್ಮ RTCಡು ಪುದರ್ ಖಾಲಿ ಅಧ್ಯಕ್ಷರು ಹೇಮಎಂ ಕೋಟಕರ್ ಬಂದು ಪುದರ್ ಇರ್ತದೆ ದೇವಂಡ ಅವು ಆಣಿ ರಿಜಿಸ್ಟ್ರೇಷನ್ ಅನಗ ತತದ ಪೋದು ಪೋಡು ಅವೇನು ನಮ್ಮ ಆಡಳಿತ ಮಂಡಳಿ ಒಂಜಿ ಗಮನ ಕಂತದ್ದು ಅವೇನು ನಮ್ಮ ಸಂಘದ ಪುದರಡು ಮನ್ಪೋಡು ಪಂಡದು ಒಂಜಿ ನಿಗಂಡು ಮಂತ್ರಿನೇಟ ಇನಿ ಸಂಘದ ಪುದರಡು ಕುಲ ಅಧ್ಯಕ್ಷರು ಕುಲಾಲ ಸಂಘ ಪಂಡದು RTCಡು ಪುದರ್ ಬರ್ಪುಲಕನೆ ಮಂತ ನೆಕ್ ಅವು ಆತು ಸುಲಭ ಆತು ಇನಿ ತಾಲೂಕು ಬೋದು ತಾಲೂಕುಡು ತಹಸೀಲ್ದಾರ್ನ ಹಿಂಬಾರ ಮಂತದ ಆ ಹಿಂಬಾರದ ಮುಖಾಂತರ ಎಸಿಗೆ ಅಪೀಲ್ ಮಂತದ್ದು ಎಸಿ ಕೋರ್ಟುಡು ಅವೇನು ನಿಗಂಡು ಬಂದ್ಬಿಡು ಐಕ್ ಸಮಸ್ತ ಭಂಗ ಬೈದಿನ ನಮ್ಮ ಹಿರಿಯ ಸದಸ್ಯರಾಯನ ಸಂಜೋಗ್ ಸೋಮೇಶ್ವರ್ ಅರೆಗೆ ಅರ್ಪಿಸಿದೆ ಇನಿ ನಮ್ಮ ಪುದರಡು RTC ಆತನ ಬಂಡದು ಸಂತೋಷ ಪಡ್ತಾರೆ ಅವೇ ಲೆಕ್ಕನೆ ನಮ್ಮ ಸಂಘಗೂ ಸಾಲದ ರೂಪ ಕಾಸು ಕೊಡ್ತಿನಕಳು ಇನಿ ಅಕ್ಲೆಗೆ 3 ವರ್ಷ ದುಂಬು ಕೊರ್ಪ ಬಂದು ಎಂಗುಲು ಅನುಮಂತಿತ್ತ ಈ ಸಂಘ ಭಾಷೆ ಕೊಡ್ದಿರ್ತೀನಿ ಆಂಡ ಇನಿ ಕೊರಿಯರ್ ಆತಿಜಿ ಕೆಲವೇ ಜನಗಳಿಗೆ ಒಂದೊಂದು ಕೊರೊಂದಿಲ್ಲ ಖಂಡಿತವಾದ ಆ ಸಾಲ ಕೊಡ್ತಿನಕ್ಲೆಗೆ ಎನ್ನ ಪ್ರಕಾರ ಒಂದು 2 ವರ್ಷದಲ್ಲೈ ಸಂಪೂರ್ಣ ಸಾಲ ಮುಕ್ತ ಕುಲಾಲ ಸಂಘ ಆಪುಂಡು ಬಂಡದು ನಿಕ್ಲೆಗೆ ಭರವಸೆ ಕೊರ್ಪ ಅಕ್ಲೆಗೆ ಈತ್ನದ ಎಂಕ್ಲೆ ಕೊಡ್ತಿನಕ್ಲೆ ಸಂಘ ಅಭಾರಿ ಆದುಂಡು ಅವೇ ಲೆಕ್ಕನೆ ಇನಿ 2 ವರ್ಷದಿಂದ 1 ವರ್ಷದಿಂದ ಸಂಘದ ಪದಾಧಿಕಾರಿನಗಳು ಸದಸ್ಯರು 16 ವರ್ಷಡು ಕಮಿಟಿ ಮೀಟಿಂಗ್ ಬರ್ತದೆ ಇನಿ ಸಲಹೆ ಸೂಚನೆ ಕೊಡ್ದು ಈ ಸಂಘನ ಇನಿ ಉನ್ನತ ಹುದ್ದೆಗೆ ಅಲಂಕರಿಸ್ತಾರೆ ಖಾಲಿ ಅಧ್ಯಕ್ಷರು ಮಾತ್ರ ಕಮಿಟಿ ಸದಸ್ಯರ ಪದಾಧಿಕಾರಿಗಳ ಅಕ್ಲೆಗೆ ಯಾನು ಚೂರರುಣಿ ಆದುಲ್ಲ ಅಂಜಾದು ಪುನಗ
ಸದಸ್ಯರೇ ನಿಗಳ ವಿನಂತಿ ಇಚ್ಚಿನ ಮನ್ಪುಂಡ ನಿಕುಲು ಪ್ರತಿ ಕಾರ್ಯಕ್ರಮಗೂ ಇನಿ ಮಹಿಳಾ ಘಟಕದಕ್ಕಳು ಪಾಡ್ದಿನ ಕಾರ್ಯಕ್ರಮ ಯಶಸ್ವಿ ಆತನಗೊಂಡು ಮಹಿಳಾ ಘಟಕದಕ್ಕಳು ಒಂಜಿ ತಿಂಗಳು ಬತ್ತಿದ್ದು ಸ್ವಸಹಾಯ ಸಂಘ ಆಯ್ನಾತು ಗುಂಪು ಬಂದಿದೆ ಅಂಚೆನೆ ನಮ್ಮ ಪುರುಷರೆಲ್ಲ ಈ ಸಂಘಗೂ ಆಯ್ನಾತು ಬರ್ತದೆ ಜವನಿಯರು ಸೇವಾದಳಕ್ಕೆ ಬರ್ತದೆ ಸೇವಾದಳದ ಮುಖಾಂತರ ಈತ ಎಂಕುಳು ಮಾತ ಯಾನ ಅಧ್ಯಕ್ಷ ಮಂಡ ಯಾನು ಕನಮನಸದಿ ಯಾನ ಅಧ್ಯಕ್ಷ ಆಪಂದ ಎನಿಜಿ ಯಾನು ಸೇವಾ ದಳಪತಿ ಆದ ಇನಿ ಸೀತಾರಾಮ್ ಬಂಗೇರ ಮಾಡೂರು ಎಸ್ ಅವೇ ಲೆಕ್ಕನೆ ಸುಬ್ಬಯ್ಯ ಕುಂಪಾಲ ಕೃಷ್ಣಪ್ಪ ಉಳ್ಳಾಲ್ ಭಾಸ್ಕರ್ ಉಳ್ಳಾಲ್ ಬೇತೆ ಬೇತೆ ಅಧ್ಯಕ್ಷನ ಅಡಿಟಿ ಕೆಲಸ ಮಂದಿ ದೇಬಂಡ ಯಾನು ಸಂಘ ಬಂದಾಗ ತಿಂಗಳದ ಮೀಟಿಂಗ್ ಆನಾಗ ಯಾನು 3 ಗಂಟೆ ಬರ್ತದೆ ಟೇಬಲ್ ರೆಡಿ ಮಂತಿದ್ದೀವಿ ಅಂತ ದೇಬಂಡ ಸಂಘದ ಮೀಟಿಂಗ್ ಹಾಕೊಂಡ್ಕೊಂಡಿದ್ದು ಅಂಚೆನೆ ಕಮಿಟಿ ಸದಸ್ಯರ ಆದ ಏನನ್ನು ಅನಿರೀಕ್ಷಿತವಾದ ಅಧ್ಯಕ್ಷ ಮಂದಿದೆ ಈತ ಮಾತ್ರ ಬೆಳವಣಿಗೆ ಕಾರಣ ಎನ್ನ ಕಮಿಟಿ ಸದಸ್ಯರು ಅಂಚೆ ಪದಾಧಿಕಾರಿ ಐಟಾದು ಪುನಃ ಈ ಕಟ್ಟಣಗೆ ಓಪನ್ ಆನಾಗ ಅವನ ವರ್ಷಾಲ ಪನೋಡ ಹಾಕೊಂಡು ಅನಿಲ್ ದಾಸರ್ನ ಪುದಾರಿ ಇನ್ನು ಓಪನ್ ಆನಾಗ ಅನಿಲ್ ದಾಸರ್ನ ಒಂಜಿ ಕೊಡುಗೆ 6 ಈ ಇಂಟರ್ಲಾಕ್ದಾಗ ಇಲೆಕ್ಟ್ರಿಷನ್ದಾಗ ಮೋಹನಣ್ಣ ಗೌಡ್ ಅವೇ ಲೆಕ್ಕನೆ ಈ ಸ್ಟೀಲ್ದ ನವೀನರಿಗೆ ಬೇತ ಸಾಲ ಮಾತ ಅರ್ನ ನೇತೃತ್ವದ ಸಾಲ ಮಂತೆ ದೆಪ್ಪತ್ತು ಕೊಡ್ದು ಈತ ಪೋರ್ಲಾಯರ ಕಾರಣ ಅನಿಲ್ ದಾಸಂದೇ ಪನುಲಿ ತಗೊಂಡ ಅನಿಲ್ ದಾಸನ ನೇತೃತ್ವದ ಮಾತ್ರ ಸಾಲದ ರೂಪ ಕೊಡ್ತಾ ಇನಿ ಸ್ಟೀಲ್ದ ನವೀನರಿಗಳ ಇನಿ ಕೊರೊಂದಲ ಒಂದೇ ಅದನ್ನು ಬಾಕಿ ಉಂಡು ಅವೇ ಲೆಕ್ಕನೆ ಈ ನಿಕ್ಲು ಕುಲ್ದಿನ ಚಾರ ಸಮೇತ ಸಾಲ ಇನಿ 2 ಲಕ್ಷ ಚಿಲ್ಲರ ಎತ್ತಿನ ಇನಿ ಖಾಲಿ 50,000 ಬತ್ತೆ ಎತ್ತದಂడి ಅವೇ ಲೆಕ್ಕನೆ ಈ ಸ್ಟೀಲ್ ದರೆಗಳ 30,000 ಇಂಟರ್ಲಾಕ್ದಾಗ 46 ಇಂಚ ಒಂದೊಂದು ಸಾಲ ಕಮ್ಮಿ ಒಂದು ಬತ್ತಂడి ಈ ಸಾಲ ಕಮ್ಮಿ ಆಗಿ ಪೆಟ್ಟಿಗೆ ಇಂಗ್ಲಿಗೆ ಒಂಜಿ ಅಭಿವೃದ್ಧಿಯಾರ ಒಂಜಿ ಪೂರಕವಾದ ಉಪ್ಪುಂಡು ಅವೇ ಲೆಕ್ಕನೆ ಸಾಲ ಕೊಡ್ತೇನೆ ನಕ್ಲೆಗೆ ಕೊರಿಯರ್ ಆಪುಂಡು ಪಂಪಣ ವಿಷಯಡು ಈ ಸಂದರ್ಭ ನಿಕ್ಲೆಗೆ ನಾನು ಕೂಲಂಶವಾದ ಪಂಪ ಯಾಮಂಡ ವಿಶೇಷವಾದ ಸಾಲದ ರೂಪ ಕೊಡ್ತೇನೆ ನಕ್ಲೆಗೆ ಈ ಆಡಳಿತ ಮಂಡಳಿಯ ಖಂಡಿತವಾದ ಕೃತಜ್ಞತೆ ಖಂಡಿತವಾದ 2 ವರ್ಷದ ಲೈ ನಿಕ್ಲನ ಕಾಸು ಕೊರಳಿ ಪಂಪಣ ದೇಬಂಡ ಇತ್ತೆ ಕಾರ್ಯಕ್ರಮ ನಡತೊಂದುಂಡು ಪೋಯಿನ ವರ್ಷದಲ್ಲ ಈ ವರ್ಷ ಕಾರ್ಯಕ್ರಮ ಹೆಚ್ಚ ಒಂದುಂಡು ಪಂಡದ ಸಂತೋಷ ಪಡೊಂದಿಲ್ಲ ದುಮ್ಮದ ವರ್ಷ ಎಂಕ್ಲೆಗೆ 26 ಕಾರ್ಯಕ್ರಮ ಆಯ್ನಿ ಈ ವರ್ಷ ಎಂಕ್ಲೆ ಕಾರ್ಯಕ್ರಮ ಬುಕ್ಕಿಂಗ್ ಆವೊಂದುಂಡು ಅಂಚೈನಟ್ಟು ಸಾಲದ ರೂಪಿತಿನಕ್ಲೆಗೆ ಸಾಲ ಕೊರಿಯರ ಅವಕಾಶ ಆವು ಪಂಪುನ ವಿಷಯ ಈ ಸಂದರ್ಭದ ಸದಸ್ಯರಿಗೆ ತೆರಪೊಂದು ಇನಿ ಕಾಂಡೆ ಬತ್ತದೆ ಗಣಹೋಮ ಭಾಗವಹಿಸ್ಯಾರು ಸತ್ಯನಾರಾಯಣ ಪೂಜೆದ ದೇವರನ್ನ ಪ್ರಸಾದ ತೊಂಡರು ಅವೇ ಲೆಕ್ಕನೆ ವಿಶೇಷವಾಗಿ ಅವೇ ಲೆಕ್ಕನೆ ಒಂಜಿ ನಿಕ್ಕಡ ರಿಕ್ವೆಸ್ಟ್ ಇಂಜ ಮಂಡ ಕುಲಾಲ ಸಮುದಾಯ ನಮ್ಮ ಕೊಲ್ಯ ಕುಲಾಲ ಸಂಘಡೆ ಸಮುದಾಯ ಬನೋಡೆ ಒಂಜಿ ಮದ್ಮೆ ಆಪ ಲೆಕ್ಕನೆ ತೂಲೆ ದೇವಂಡ 3 ಸದರಣ 1,000 ಜನತ ಒಂಜಿ ಸುಧಾರ್ಪರ ಆಪುಂಡು ಕೆಲವು ಎಂಕುಲು ಮುಟ್ಟುನಾಗ ನಮ್ಮ ಕಾಲಿ ಪೋಂಡು ನಮ್ಮ ಜಾತಿ ದಕ್ಕಲು ಇನಿ ಕೈಕಲ್ದ ಹಾಲ್ಡ್ ಮದ್ಮೆನಾಗ ಭಾರಿ ಬೇಜಾರಾಪುಂಡು ದೇವಂಡ 3 ಖಾಲಿ ಇತ್ತಿದ್ದು ನಮ್ಮ ಸಮಾಜದಕ್ಕಲು ನನೊಂಜಿ ಸಮಾಜಡ್ ಪೋನಾಗ ಭಾರಿ ಬೇಜಾರಾಪುಂಡು ಅಂಚಾದೆ ಅಂಚ ಆವಂದ ಲೆಕ್ಕನೆ ದಯಮಂತದ ದಾಲ ಕೊರತೆ ಆವಂದು ಅಂಚಿನ ಸಿಬ್ಬಂದಿ ಎಂಕಲ ಉದಾಹರಣೆಗೆ ರಂಜಿತ್ ಉಚ್ಚಿಲವಡು ಜಯಂತ್ ಸಂಕೋಲಿಗವಡು ಸಂಜೀವ ಸೋಮೇಶ್ವರ ಅವಡು ಅವೇ ಲೆಕ್ಕನೆ ಎಂಕಲ್ನ ಇಡೀ ಹಾಲ್ದ ಉಸ್ತುವಾರಿ ತೂಪುನಂಚಿನ ಒಂಜಿ ಪ್ರಕಾಶ್ ಪಿಲಿಕೂರು నేను ಮಾತ ಎಂಕುಳು ಒಂಜಿ ಸಿಬ್ಬಂದಿ ಇದ್ದಂಡೆ ಒಂಜಿ ಸಿಬ್ಬಂದಿದಿಂದ ಒಂಜಿ ಅಕ್ಲೆ ವೆಚ್ಚ ಒಂಜಿ 10,000 ಕೊರ್ದ ವರ್ಷಗೂ 1,20,000 ಆಪುಂಡು ಅಪಗ ಆ ಕಾಸು ಸಾಲದಕ್ಲೆ ಕೊರಳಿ ಪಂಡದು ಇನಿ ಎಂಕುಲೆ ಐಕ್ ಮುಖ್ಯವಾದ ಪ್ರಕಾಶ್ ಪಿಲ್ಕೋರು ಅಂಚನೆ ಜೈನ್ ಸಂಜುಕಲೆ ಸಂಜುವಣ್ಣೆ ಅವೇ ಲೆಕ್ಕನೆ ನಮ್ಮ ರಂಜಿತ್ ಉಚ್ಚಿಲ್ ಎಂಕುಲು ಮಾತ್ರ ಸುಧಾರ್ತೊಂದು ಹೋಗುದಿಲ್ಲ ನಿಕ್ಲೆ ಮಾತ್ರ ಗೊತ್ತಿತ್ತಿನ ವಿಷಯ ಕೆಲವು ಹೆಚ್ಚು ಕಮ್ಮಿ ಆಪುಂಡು ಆಂಡ ಅವೇನು ಹೆಚ್ಚು ಕಮ್ಮಿ ಆವಂದು ಲೆಕ್ಕನೆ ಎಂಕುಲು ಭಾರಿ ಮೂಲ ಬೈದಿನ ಮದ್ಮೆದ ಬೈದಿನಕ್ಲೆಗೆ ದಾಲ ತೊಂದರೆ ಒಂದು ಲೆಕ್ಕನೆ ಆಂಡ ಬೇತೆ ಖುಷಿ ಎತ್ತು ಬಂಡ ಮೊರಣಿ ಒಂಜಿ ಸಮಾಜದಕ್ಕಲು ಎಂಕಲ್ನ ಕುತ್ತಾರದ ಬಂಡಾರು ಬೈಲದಕ್ಕಲು ಒಂಜಿ ಫಂಕ್ಷನ್ ಆಡಿ ಆ ಫಂಕ್ಷನ್ ದಕ್ಕಲು ಬಂಡರೆ ಮುರ್ತ ವ್ಯವಸ್ಥೆ ಎಡ್ಡೆ ಉಂಡು ಅಪಗ ಎಂಕ್ಲೆಗೆ ಭಾರಿ ಖುಷಿ ಆಪುಂಡು ಕೆಲವರು ನಮ್ಮ ಮಕ್ಕಳು ಮದ್ಮೆ ಆಪ್ಯರು ಆಂಡ ಕೆಲವು ಸತಿ ನಮ್ಮ
ಕೊರತೆ ನಾಡುವೇರು ನಮ್ಮ ಕೊರತೆ ನಾಡುವೇರು ಇನ್ನು ಕಕ್ಕೂಸ್ ಕ್ಲೀನ್ ಇಜ್ಜಿ ಇನ್ನು ಪಾರ್ಕಿಂಗ್ ಸರಿ ಇಜ್ಜಿ ಅವು ಸರಿ ಇಜ್ಜಿ ಆಂಡ ಓಂಡಲ ಈತ ಮಲ್ಲ ಮೇಂಟೈನ್ ಮಾಡ್ತಾರೆ ಏತು ಕಷ್ಟ ಉಂಡು ಏತು ಅವಿನ ನೇತು ಉಂಡು ಪಂಡದು ಈ ಆಡಳಿತ ಮಂಡಳದ ಅವಿನ ತೂಪುನಕ್ಲೆ ಮಾತ್ರ ಗೊತ್ತು ನಾನು ಅಂಚೆ ಅವನ ಲೆಕ್ಕನೆ ಪ್ರತಿ ಫಂಕ್ಷನ್ಲ ಎಡ್ಡ ರೀತಿಡೆ ನಡಪಾಯರ ಎಂಕುಲು ನನ್ನ 1 ವರ್ಷ ಬದ್ಧರಾದ ಒಂದು ಪಂಡದು ಈ ಕಾರ್ಯಕ್ರಮಕ್ಕೆ ಬರ್ತದೆ ಇನಿ ಮಾಧ್ಯಮದ ಮಿತ್ರರಿ ಅವೇ ಲೆಕ್ಕನೆ ಮೈಕ್ ಸೆಟ್ಟದಕ್ಕೆ ಬರ್ತದೆ ಎಂಕಲ್ನ ಈ ಸಮಾಜದ ನೇನು ಆಯ್ನಾತೆ ಮಾಧ್ಯಮದ ಪ್ರಚಾರ ಮಂತದೆ ಈ ಕೊಲ್ಯ ಕುಲಾಲ ಸಂಘ ಇತಿಹಾಸ ಎತ್ತಿನ ಸಂಸ್ಥೆ ಇನಿ ಜಿಲ್ಲಾ ಸಂಘ ಇನಿ ಮಾತ್ರ ಸಂಘ ಅದುಪು ಆಂಡ ಎಮ್ಮ ಕುಲಾಲ ಸಂಘ ದಕ್ಷಿಣ ಕನ್ನಡ ಜಿಲ್ಲೆಡೆ ಫಸ್ಟ್ ಆದಾಯ ಕೋರ್ಪುನ ಸಂಘ ಪಂಡ ಅವು ಕುಲಾಲ ಮಂದಿರ ಬಂದಿತ್ತು ಆಯ್ದು ಬೊಕ್ಕ ಮಾತ ಇನಿ ಜಿಲ್ಲಾ ಸಂಘ ಸಮೇತ ಅಪಗ ಆದಾಯ ಇದ್ದಾನೆ ಕೊಲ್ಯ ಕುಲಾಲ ಮಂದಿರಗೂ ಮಾತ್ರ ಆದಾಯ ಇರ್ತೀನಿ ಇನಿ ಆ ಟೈಮುಡು ಮಾನ್ಯ ಸದಸ್ಯರೇ ಯಾನ್ ಕಮಿಟಿ ಸದಸ್ಯರಾದಿತ್ತೆ ಇನಿ ಒಂಜಿ ಸಿದ್ದರಾಮಣ್ಣ ಉಳ್ಳೇರಿ ಸಂಜೀವಣ್ಣ ಉಳ್ಳೇರಿ ಒಂಜಿ ಕಮಿಟಿ ಮೀಟಿಂಗ್ ಆನಾಗ ಒಂಜಿ 5 ದಿನ ಮೂಜಿ ಓ ಸಹಾಯಧನಗ ಅರ್ಜಿ ಬರುಂತುಡು ಸಹಾಯಧನಗ ಅರ್ಜಿ ಬರುಂದುಡು ಇನಿ ಓಜಿ ಬೇತೆ ಬೇತೆ ರೋಗಕ್ಕೆ ಚಿಕಿತ್ಸೆಗೆ ಎಂಕ್ಲೆ ಕಾಸ್ಕೊಂಡು ಹೊಲ್ತು ನಮ್ಮ ಮಂಗಳೂರು ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ಉಡುಪಿ ಜಿಲ್ಲೆ ಹಿಡ್ದಿಲ್ಲ ಎಂಕ್ಲೆಗ್ ಮೂಲ ಕುಲಾಲ ಸಂಘಗೂ ಸಹಾಯಧನಗ ಅರ್ಜಿ ಬರುವಂತು ಅಪಗ ಸಮೇತ ಈ ಸಂಘ ಆ ಸಹಾಯಧನ ಕೊರುತ್ತರು ನಮ್ಮ ಸಂಘ ಉದ್ದೇಶ ಎಂಜಿನ ಮಂಡ ಸಮಾಜ ಬಾಂಧವ್ಯರಿಗೆ ಆಪತ್ ಬಾಂಧವ್ಯರಿಗೆ ಸಮಾಜದ ಕಷ್ಟ ಇತ್ತಿನಗಳಿಗೆ ಸ್ಪಂದಿಸಿದ ಮಹಾಸಭೆದ ಪುಸ್ತಕ ಉಂಡು ಇನಿ ಕುಲಾಲ ಸಮಾಜದ ಕೆಳಗೆ ರಕ್ಷಣೆ ಮನ್ಪಡು ಕುಲಾಲ ಸಮಾಜದ ಬಡವೇರನ್ನು ಓಡ್ ಪನ್ಪಣೆ ನಮ್ಮ ಈ ಸಂಘದ ಉದ್ದೇಶ ಪಣದ ಹಿರಿಯಕುಲು ಪಂದಿತ್ತೇನೆ ಅವೇ ಲೆಕ್ಕನೆ ಇನಿ ನಮ್ಮ ಕಮಿಟಿ ಸದಸ್ಯರು ಈ ಆಡಳಿತ ಮಂಡಳಿ ನಡತೊಂದಿಲ್ಲ ಅಂಚದು ಉಪನಾಗ ಇನಿ ನಮ್ಮ ಸಂಘ ಚರಿತ್ರೆಡೆ ಮೊಟ್ಟ ಮೊದಲಾದಪ್ಪು 5 ಬೊಕ್ಕ 10 ವರ್ಷ ಆದಾಯ ಇದ್ದಂದ ಇನಿ ನಮ್ಮ ಭಾರಿ ಕಷ್ಟ ಇರ್ತೀನಿ ಅಪ್ಪ ಕುಲಾಲ ಮಂದಿರ ಪಂಡ ಕುಲಾಲ ಸಮುದಾಯ ಪಂಡ ಇಜ್ಜಾಂಡು ಇನಿ 3 ವರ್ಷ ಬಕ್ಕ ಓಪನ್ ಆಂಡು ಖಂಡಿತವಾದ ಜಿಲ್ಲೆಡೆ ಕೊಲ್ಯ ಕುಲಾಲ ಮಂದಿರ ಸಮುದಾಯ ಭವನ ಖಂಡಿತವಾದ ಮಾತಾ ಸಂಘದ ಮಾತಾ ಆದಾಯ ಬರ್ಪುಲಕ್ಕೆ ಬರ್ಪುಣ ಪಂಡ ವಿಶ್ವಾಸದೊಟ್ಟಿಗೆ ಅವೇ ಲೆಕ್ಕನೆ ನಮ್ಮ ಸಂಘ ಉತ್ತರ ಕ್ರಿಯಾ ದಕ್ಕಲಿಗೆ ಆಣಿದ ಕಮಿಟಿದ ಉಪ್ಪುನಾಗ 30 ವರ್ಷ ತುಂಬು ಉತ್ತರ ಕ್ರಿಯೆ ಅನಾಗ ನಮ್ಮ ಸಂಘ ದಕ್ಕಲಿಗೆ ಧರ್ಮಾರ್ಥ ಫ್ರೀ ಅದು ಕೊರಂತ ಅವೆಲ್ಲ ಆ ಹಿರಿಯಕುಲು ಮಂತೊಂದಿನ ಕಾರ್ಯಕ್ರಮ ಈ ಆಡಳಿತ ಮಂಡಳಿ ಅಂಚನೆ ಉತ್ತರ ಕ್ರಿಯೆಗೆಲ್ಲ ಫ್ರೀ ಆದ ಮಂತೊಂದುಲ್ಲ ದಯಮಾಡ ಸಮಾಜ ಬಾಂಧವರಿಗೆ ಕಿಂಚಿತ್ತಾಂಡ ಸಹಾಯ ಮನ್ಪಕಂಬನ ಉದ್ದೇಶ ಅಂಚನೆ ಉತ್ತರ ಕ್ರಿಯೆಗಳ ಫ್ರೀ ಉಂಡು ಅವೇ ಲೆಕ್ಕನೆ ಅತಿ ಬಡವರಿ ಮಿನಿ ಇತ್ತಿನ ಫಂಕ್ಷನ್ ಇತ್ತಿನಾಡ ಅವಿನ ಅರ್ಜಿನ ಕಮಿಟಿಗೆ ದಿಯದೆ ಅವಿನ ಕಮ್ಮಿ ಮನ್ಪೆಲ್ಲ ಈ ಆಡಳಿತ ಮಂಡಳಿ ತಯಾರಿ ಉಂಡು ಪಂಡದು ಈ ಸಂದರ್ಭಗಳು ಪನೊಂದು ಇನಿ ಸಹಕಾರ ಮಂತ್ರಿನ ನನ್ನವರ ಆಡಳಿತ ಮಂಡಳಿದ ಈ ಪದಾಧಿಕಾರಿ ಎನ್ನ ಸಹೋದ್ಯೋಗಿ ఆయన ಉಪಾಧ್ಯಕ್ಷ ಹರಿನಕ್ಷ ಟೀಚರ್ ಅವೇ ಲೆಕ್ಕನೆ ಮಹಿಳಾ ಘಟಕದ ಸುಲಜಿನ್ ಟೀಚರ್ ಅವೇ ಲೆಕ್ಕನೆ ಪ್ರಧಾನ ಕಾರ್ಯದರ್ಶಿ ಸಂಜಯ್ ತೂಚೇಲ್ ಕೋಶಾಧಿಕಾರಿ ಅವೇ ಲೆಕ್ಕನೆ ಜಯಂತ್ ಉಚ್ಚೇಲ್ ನಾವು ಒಂದು ವಿಶೇಷವಾದ ನಿಕಡೆ ಪಣದ ಜಯಂತ್ ಸಂಕೋಲಿಗೆ 6 ಮಹಿಳಾ ಘಟಕದ ಆ ಜೋಕ್ಲೆಗೆ ವಿಶೇಷ ತರಬೇತಿ ಕೊಡ್ದು ಅಕ್ಕನ ಲೆತಂಕೊನೋದು ಕಾಂಡ ಲೆತಂಕೊನೋದು ಬೈಯಾಗೆ ಕೂಡ ಅಕ್ಕನ ಈ ಸಂಘ ಬತ್ತ ಅಕ್ಕನ ಇಲ್ಲಡೆ ಕೊರ್ಪನ ವ್ಯವಸ್ಥೆ ಪ್ರತಿ ಸತಿಲ ಜವಾಬ್ದಾರಿ ಮಾಡ್ತಾರೆ ಅರ್ನ ಕೊಡಿಗೆ ಜಯಂತ್ ಸಂಘಲಿನ ಕೊಡಿಕೆ ಜಯಪಂಡ ನಮ್ಮ ಸಂಘ ಬತ್ತಿನ ಪೊಂಜೋಕ್ಲಿ ದಾಲ ಒಂಜಿ ತೊಂದರೆ ಒಂದು ಲೆಕ್ಕನೆ ಅಕ್ಕನ ಪ್ರಯಾಣ ಜೊತ್ತೊಂದು ಅವೇ ವೆಹಿಕಲ್ ಕಂದದ ಅಕ್ಕನ ಇಲ್ಲಡೆ ಎತ್ತವನ ಜವಾಬ್ದಾರಿ ಬಾರಿ ಮಲ್ಲ ಜವಾಬ್ದಾರಿ ಜಯಂತ್ ಸಂಘಲಿಗೆ ಮಂತಿದ್ದೇನೆ ಐಕ್ಲ ಯಾನು ವೈಯಕ್ತಿಕವಾದ ಈ ಆಡಳಿತ ಮಂಡಳಿ ಅಭಾರಿ ಆದುಂಡು ಪಂಡದ ನನದ ಕಾರ್ಯಕ್ರಮ ಧನ್ಯವಾದ ಕಾರ್ಯಕ್ರಮ ಮಾತೆರ್ಲ ಅನ್ನ ಪ್ರಸಾದನ್ನು ಸ್ವೀಕಾರ ಮಂತದೆ ಈ ಸಂಘಗೂ ನನಾತ ನಿಕಲು ಪ್ರೋತ್ಸಾಹ ಕೊಡ್ದು ನನ್ನ 1 ವರ್ಷದ ಅವಧಿಯಲ್ಲಿ ಎನ್ನ ಎಂಕಲ್ನ ಕಾರ್ಯಕ್ರಮ ಯಶಸ್ವಿ ನೆರವೇರಿಸಿಕೊಡ್ಬಂದು ನಿಕಲ ಪ್ರಾರ್ಥನೆ ಮಂತಂದು ಎನ್ನ 2 ಪ್ರಾರ್ಥನೆ ಭಾಷಣ ಮುಗಿಪು. ಜೈ ಹಿಂದ್, ಜೈ ಕರ್ನಾಟಕ. ಅಜ್ಪನೆ ವಾರ್ಷಿಕ ಮಹೋತ್ಸವೇನ ಕೊರ್ಲೋಡು ನಡಪಾಡುಕುರ್ನ ಸಂಘದ ಗುರಿಕಾರಾಯನ ಶ್ರೀ ಭಾಸ್ಕರ್ ಕುತ್ತಾರ್ ಮೇರೆಗೆ ಸಂಘದ ಪರವಾದ ಅನಂತ ಧನ್ಯವಾದ. ಸಂಘದ ಒತ್ತು ಗುರಿಕಾರ್ತಿಯನ ಶ್ರೀಮತಿ ಹರಿನಾಥ್ ಟೀಚರ್ ಮೇರೆಗ್ಲ ಸಂಘದ ಪರವಾದ ಧನ್ಯವಾದ.
ಅಂಚನೆ ಕೋಶಾಧಿಕಾರಿಯನ ಶ್ರೀ ಪ್ರಕಾಶ್ ಪಿಲಿಕೂರು ಮೇರೆಗಳ ಸಮಿತಿಯ ಪರವಾದ ಅನಂತ ಧನ್ಯವಾದ. ಅಂಚನೆ ಮಹಿಳಾ ಘಟಕದ ಅಧ್ಯಕ್ಷರಾದ ಶ್ರೀಮತಿ ಸುಲೋಚ್ ಟೀಚರ್ ಮೇರೆಗಳ ಸಂಘದ ಪರವಾದ ಧನ್ಯವಾದ. ಸಂಘದ ಸೇವಾ ದಳಪತಿಯನ ಶ್ರೀ ಪ್ರವೀಣ್ ಕೊಲ್ಯ ಮೇರೆಗಳ ಸಂಘದ ಪರವಾದ ಧನ್ಯವಾದ. ಅಂಜನೆ ಶಾಶ್ವತ ಸಮಿತಿ ಸದಸ್ಯರುಗಳ ಸಂಘದ ಪರವಾದ ಧನ್ಯವಾದ ಕೊರೊಂದಿಲ್ಲ. ಅಂಜನೆ ಬೈದಿನ ಸಮಾಜದ ಬಂಧುಲೆಗೆ ಸಮಿತಿದ ಪರವಾದ ಧನ್ಯವಾದ. ಮಹಿಳಾ ಘಟಕದ ಸದಸ್ಯರುಗಳ ಸಮಿತಿದ ಪರವಾದ ಧನ್ಯವಾದ ಕೊರೊಂದಿಲ್ಲ. ಸೇವಾದಳದ ಸದಸ್ಯರುಗಳ ಅನಂತ ಧನ್ಯವಾದ. ಅಂಜನೆ ಮಾಧ್ಯಮ ಮಿತ್ರರುಗಳ ಧನ್ಯವಾದ ಕೊರೊಂದಿಲ್ಲ. ಅಂಜನೆ ರುಚಿಯಾದ ವನಸು ಮಂತ್ರದ ಮೇಘ ಕ್ಯಾಟ್ರಿಂಗ್ ಕುಂಜತ್ತೂರು ಮುಗ್ಲೆಗಳ ಧನ್ಯವಾದ.